ನಮಸ್ಕಾರ, ನಾನು ಕಾವ್ಯ. ಅಸ್ತ್ರ ಗ್ರೂಪ್ ಪ್ರೆಸೆನ್ಸ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ MGM ರಿಯಾಲಿಟಿ, ಪ್ರಾಯೋಜಕರಾಗಿ BTG ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ನಮ್ಮ ಜೊತೆ ಸುದ್ದಿಗೊಂದು ಗುದ್ದಿನಲ್ಲಿ ಹಿರಿಯ ಪತ್ರಕರ್ತರಾದ ಮೋಹನ್ ಬೋಳಂಗಡಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುವ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸುದ್ದಿಗೊಂದು ಗುದ್ದುವಿನ ವಿಚಾರ ಸುಹಾಸ್ ಶೆಟ್ಟಿ ಕೊಲೆ NIA ತನಿಖೆಗೆ. ಈ ಬಗ್ಗೆ ಒಂದು ವರದಿ ನೋಡ್ಕೊಂಡು ಬರೋಣ. ಭಾರಿ ಸಂಚಲನ ಎಬ್ಬಿಸಿದ್ದ ಹಿಂದೂ ಸಂಘಟನೆಯ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣವನ್ನ ಕೇಂದ್ರ ಗೃಹ ಇಲಾಖೆ ರಾಷ್ಟ್ರೀಯ ತನಿಖಾ ದಳದ ತನಿಖೆಗೆ ವಹಿಸಿ ಆದೇಶವನ್ನ ನೀಡಿದೆ. ಸುಹಾಸ್ ಶೆಟ್ಟಿಯನ್ನ ಕಳೆದ ಮೇ 1ರಂದು ಬಜ್ವೆ ಬಳಿಯ ಕಿನ್ನಿಪದವು ಎಂಬಲ್ಲಿ ರಾತ್ರಿ 8:30 ವೇಳೆಗೆ 7-8 ಮಂದಿ ಇದ್ದ ತಂಡ ಅಡ್ಡ ಹಾಕಿ ತಲವಾರಿನಲ್ಲಿ ಯದ್ವಾ ಕಡಿದು ಹತ್ಯೆ ಮಾಡಿತ್ತು. ಈ ಘಟನೆಯ ವಿಡಿಯೋ ವೈರಲ್ ಆಗಿದ್ದರಿಂದ ಕರಾವಳಿ ಭಾಗದಲ್ಲಿ ಭಾರಿ ಸಂಚಲನ ಮೂಡಿಸಿತ್ತು. ಘಟನೆ ಸಂಬಂಧಿಸಿ ಮಂಗಳೂರು ಪೊಲೀಸರು 8 ಮಂದಿ ಆರೋಪಿಗಳನ್ನು ಬಂಧಿಸಿದ್ರು. ಆದರೆ ಈ ಕೃತ್ಯದಲ್ಲಿ ವಿದೇಶಿ ಫಂಡಿಂಗ್ ಆಗಿದೆ ಎಂದು ಭಯೋತ್ಪಾದಕ ಸಂಘಟನೆಗಳು ಕೈಯಾಡಿಸಿವೆ ಎಂದು ಬಿಜೆಪಿ ನಾಯಕರು ಆರೋಪಿಸಿದ್ದಲ್ಲದೆ ಈ ಬಗ್ಗೆ NIA ತನಿಖೆ ಆಗಬೇಕೆಂಬ ಆಗ್ರಹವನ್ನ ಕೂಡ ಮಾಡಿದ್ರು. ಆದರೆ ರಾಜ್ಯ ಸರ್ಕಾರ NIA ತನಿಖೆಯ ಅಗತ್ಯವಿಲ್ಲ, ರಾಜ್ಯದ ಪೊಲೀಸರೇ ತನಿಖೆ ಮಾಡುತ್ತಾರೆ ಎಂದು ಹೇಳುತ್ತಾ ಬಂದಿತ್ತು. ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಮತ್ತು ರಾಜ್ಯದ ಗೃಹ ಸಚಿವ ಪರಮೇಶ್ವರ್ ಕೂಡ NIA ತನಿಖೆಯ ಬಗ್ಗೆ ನಿರಾಕರಣೆ ಮಾಡಿದ್ರು. ಆದರೆ ಸುಹಾಸ್ ಶೆಟ್ಟಿ ಕೊಲೆಯ ಬಗ್ಗೆ NIA ತನಿಖೆ ಆಗಲೇಬೇಕೆಂದು ಸಂಸದ ಬ್ರಿಜೇಶ್ ಚೌಟ ಒತ್ತಾಯಿಸಿದ್ದರಲ್ಲದೆ ಇದಕ್ಕಾಗಿ ಕೇಂದ್ರ ಗೃಹ ಸಚಿವರನ್ನ ಭೇಟಿಯಾಗಿದ್ರು. ಇದೀಗ ಹಠಾತ್ತಾಗಿ NIA ತನಿಖೆಗೆ ವಹಿಸಿರುವುದಾಗಿ ಕೇಂದ್ರ ಗೃಹ ಸಚಿವಾಲಯವು ಪ್ರಕಟಿಸಿದೆ. ಬಜ್ಪೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೇ 1ರಂದು ರಾತ್ರಿ ಸುಹಾಸ್ ಶೆಟ್ಟಿ ಹತ್ಯೆಯಾಗಿದ್ದ. ಆರಂಭದಲ್ಲಿ ಪ್ರಕರಣದ ತನಿಖೆಯನ್ನ ಮಂಗಳೂರು ಸಿಸಿಬಿ ಪೊಲೀಸರು ನಡೆಸುತ್ತಿದ್ರು. ಒಟ್ಟು 12 ಆರೋಪಿಗಳನ್ನ ಬಂಧಿಸಿದ್ರು. ಆದರೆ ಕೇಂದ್ರ ಗೃಹ ಸಚಿವಾಲಯದ ನಿರ್ದೇಶನ ಬಂದಿರುವ ಹಿನ್ನೆಲೆಯಲ್ಲಿ ಪ್ರಕರಣವು NIAಗೆ ಹಸ್ತಾಂತರಗೊಳ್ಳಲಿದೆ. ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣವೊಂದು ಬೃಹತ್ ಸಂಚಾಗಿದ್ದೇ, ಸಂಘಟಿತ ಅಪರಾಧದ ಜೊತೆ ನಂಟು ಹೊಂದಿದೆಯೇ ಹಾಗೂ ಕೋಮುದ್ವೇಷದ ಹತ್ಯೆ, ಹೀಗೆ ಎಲ್ಲಾ ಕೋನಗಳಿಂದಲೂ NIA ತನಿಖೆ ನಡೆಸಲಿದೆ. ಸುಹಾಸ್ ಶೆಟ್ಟಿ 2022ರ ಜುಲೈನಲ್ಲಿ ಸುರತ್ಕಲ್ನಲ್ಲಿ ನಡೆದ ಪಾಜಿಲ್ ಕೊಲೆ ಪ್ರಕರಣದ ಆರೋಪಿಯಾಗಿದ್ದ. ಅದೇ ಕಾರಣಕ್ಕೆ ಪಾಜಿಲ್ ಸೋದರನೇ ಸುಪಾರಿ ಕೊಟ್ಟು ಕೊಲ್ಲಿಸಿದ್ದಾನೆಂಬುದು ಪೊಲೀಸರ ತನಿಖೆಯಲ್ಲಿ ತಿಳಿದು ಬಂದಿತ್ತು. ಆದರೆ ಈ ಕೃತ್ಯವನ್ನ ನಿಷೇಧಿತ PFI ಸಂಘಟನೆಯ ಸದಸ್ಯರು ಮಾಡಿಸಿದ್ದಾರೆಂಬ ಆರೋಪ ಕೂಡ ಕೇಳಿಬಂದಿತ್ತು. ಪೊಲೀಸರ ತನಿಖೆಯಲ್ಲಿ ಅಂತಹ ಯಾವುದೇ ಮಾಹಿತಿ ಇರಲಿಲ್ಲ. ಈ ಹಿಂದೆ ಸುಳ್ಯದ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣವನ್ನ NIA ತನಿಖೆಗೆ ವಹಿಸಲಾಗಿತ್ತು. ಆ ಪ್ರಕರಣದಲ್ಲಿ PFIಗೆ ಸೇರಿದ 20ಕ್ಕೂ ಹೆಚ್ಚು ಮಂದಿಯನ್ನ NIA ಅರೆಸ್ಟ್ ಮಾಡಿತ್ತು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಿಎಂ ಸಿದ್ದರಾಮಯ್ಯ ಅವರು ಸುಹಾಸ್ ಶೆಟ್ಟಿ ಪ್ರಕರಣವನ್ನ NIAಗೆ ನೀಡುವಂತೆ ಕೋರಿರುವ ಕೇಂದ್ರದ ತೀರ್ಮಾನದ ಬಗ್ಗೆ ನಮ್ಮ ಅಡ್ವೊಕೇಟ್ ಜನರಲ್ ಜೊತೆ ಚರ್ಚಿಸಿ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದಿದ್ದಾರೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮಂಗಳೂರು. ಇನ್ನು ಕರಾವಳಿ ಜಿಲ್ಲೆಯಲ್ಲಿ ಭಾರಿ ಸಂಚಲನಕ್ಕೆ ಒಳಗಾಗಿದ್ದ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣವನ್ನ ಇದೀಗ NIA ತನಿಖೆಗೆ ವಹಿಸಲಾಗಿದೆ. ಸರ್, ಈ ಬಗ್ಗೆ ನೋಡಿ, ರಾಜ್ಯ ಸರ್ಕಾರವನ್ನು ಬೈಪಾಸ್ ಮಾಡಿ ಕೇಂದ್ರ ಸರ್ಕಾರದ ಗೃಹ ಇಲಾಖೆ ಈ ತೀರ್ಮಾನವನ್ನು ಕೈಗೊಂಡಿದೆ. ಕೇಂದ್ರ ಸರ್ಕಾರದ ಗೃಹ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ನೇರವಾಗಿ NIAಯ IGP ಅವರಿಗೆ ಪತ್ರ ಬರೆದಿದ್ದಾರೆ. ಇಂತಿಂತ
ಪ್ರಕರಣವನ್ನು ಅಂದರೆ ಬಜ್ಪೆ ಪೊಲೀಸ್ ಸ್ಟೇಷನ್, ಹ್ಮ್ ದಕ್ಷಿಣ ಕನ್ನಡ ಜಿಲ್ಲೆಯ ಬಜ್ಪೆ ಪೊಲೀಸ್ ಸ್ಟೇಷನಲ್ಲಿ ದಾಖಲಾಗಿರುವಂತಹ ಕ್ರೈಮ್ ನಂಬರ್ ಸೋ ಅಂಡ್ ಸೋ ಆ ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಳ್ಳಿ ಅಂತ ಹೇಳಿದ್ದಾರೆ. ಆದ್ದರಿಂದ ಇದು NIA ಮಡಿಲಿಗೆ ಈ ಕೇಸು ಬಿತ್ತು. ಈಗ NIA ಅವರು ಈ ಪ್ರಕರಣವನ್ನು ತನಿಖೆಗೆ ಕೈಗೆತ್ತಿಕೊಳ್ಬೇಕು. BNS ಭಾರತೀಯ ನ್ಯಾಯ ಸಂಹಿತೆಯ ಪ್ರಕಾರ ದಾಖಲಾಗಿರುವಂತಹ ಪ್ರಕರಣವನ್ನ NIA ಅವರು ತನಿಖೆಗೆ ಕೈಗೆತ್ತಿಕೊಳ್ಳಬೇಕಾದ್ರೆ ಅವರು ಪ್ರತ್ಯೇಕವಾದ ಒಂದು FIR ದಾಖಲಿಸಬೇಕು. ಅದು UAPA ಕಾಯ್ದೆಯ ಅಡಿಯಲ್ಲಿ, ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಏನಿದೆ ಆ ಕಾಯ್ದೆ ಅಡಿಯಲ್ಲಿ ಅವರೊಂದು ಕೇಸು ದಾಖಲು ಮಾಡಿಕೊಳ್ಬೇಕು. ಯಾಕಂತ ಹೇಳಿದರೆ 2008ರಲ್ಲಿ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಭದ್ರತಾ ತನಿಖಾ ದಳವನ್ನು ಅಸ್ತಿತ್ವಕ್ಕೆ ತಂದದ್ದೇ UAPA ಕಾಯ್ದೆಯ ಅಡಿಯಲ್ಲಿ. ನಿಮಗೆ ಆದ್ದರಿಂದಾಗಿ ಅವರು ಯಾವುದೇ ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಳ್ಳುವುದಾದರೆ ಅವರು ಆ ಕಾಯ್ದೆಯ ಅಡಿಯಲ್ಲಿ ಪ್ರಥಮವಾಗಿ ಒಂದು ಪ್ರಥಮ ವರ್ತಮಾನ ವರದಿ FIR ದಾಖಲು ಮಾಡಿಕೊಳ್ಬೇಕು. ಆ FIR ದಾಖಲು ಮಾಡಿಕೊಂಡು ಅದನ್ನು ಅವರ ನ್ಯಾಯಾಲಯಕ್ಕೆ ಅಂದರೆ NIA ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ಕರ್ನಾಟಕದಲ್ಲಿ NIA ನ್ಯಾಯಾಲಯ ಇರೋದು ಬೆಂಗಳೂರಿನಲ್ಲಿ. ಬೆಂಗಳೂರಿನ ಯಾವುದೋ ಒಂದು ಸೆಷನ್ಸ್ ಕೋರ್ಟ್ ಇದೆ, ಆ ಕೋರ್ಟು NIA ನ್ಯಾಯಾಲಯದಲ್ಲಿ ಗುರುತಿಸಲ್ಪಡ್ತದೆ. ಅದೇ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಂತ ಬಂದರೆ ಅದು ಇಲ್ಲ ಪ್ರಿನ್ಸಿಪಲ್ ಸೆಷನ್ಸ್ ಕೋರ್ಟ್ NIA ನ್ಯಾಯಾಲಯ ಅಂತ ಗುರುತಿಸಲ್ಪಡ್ತದೆ. ಯಾಕಂದರೆ ಇಲ್ಲಿ ಒಬ್ಬರನ್ನು NIA ಅವರು ಬಂಧಿಸಿ ಹಾಜರುಪಡಿಸುವುದಾದರೆ, ಯಾರನ್ನಾದ್ರೂ ಒಬ್ಬರನ್ನು ಬಂಧಿಸಿ ಒಬ್ಬ ಆರೋಪಿಯನ್ನು ಹಾಜರುಪಡಿಸುವುದಾದರೆ ಹಾಜರುಪಡಿಸಲೇಬೇಕಾದ ಅನಿವಾರ್ಯತೆ ಇರ್ತದೆ. ಆದ್ದರಿಂದ ಅವರು ಇಲ್ಲಿನ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯ ಪ್ರಿನ್ಸಿಪಾಲ್ ಅಲ್ಲಿಗೆ ಹಾಜರುಪಡಿಸಬೇಕು, ಹೊರತು JMFC ಕೋರ್ಟ್ಗೆ ಅಲ್ಲ. ಇದೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಆದ್ದರಿಂದ ಇಲ್ಲಿ ಆ ನ್ಯಾಯಾಲಯ ಆ ವ್ಯಾಪ್ತಿಗೆ ಬರುತ್ತೆ, ಇಲ್ಲದ್ರೆ ಅವ್ರದ್ದೇ ನ್ಯಾಯಾಲಯ ಅದು. NIA ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ವಿಚಾರಣಾ ನ್ಯಾಯಾಲಯ ಇರುವುದು ಬೆಂಗಳೂರಿನಲ್ಲಿ. ಆ ನ್ಯಾಯಾಲಯಕ್ಕೆ ಕೇಂದ್ರ ಸರ್ಕಾರ ಏನು ಆದೇಶ ಹೊರಡಿಸಿದೆ ಆ ಆದೇಶದ ಪ್ರತಿಯನ್ನು ಕೊಟ್ಟು ಅವರೊಂದು FIR ದಾಖಲಿಸ್ತಾರೆ. ಆ FIRಗೆ ಅವರದೇ ಕ್ರೈಮ್ ನಂಬರ್ ಎಂಟ್ರಿ ಆಗುತ್ತೆ, ನ್ಯಾಯಾಲಯಕ್ಕೆ ಅದೇ ಕ್ರೈಮ್ ನಂಬರ್ ಎಂಟ್ರಿ ಆಗುತ್ತೆ. ಯಾಕಂದರೆ NIA ಎಷ್ಟೆಷ್ಟು ಪ್ರಕರಣ ತನಿಖೆಯನ್ನು ನಡೆಸ್ತಾ ಇದೆಯಾ ಅದರ ಮುಂದುವರಿದ ಕ್ರೈಮ್ ನಂಬರ್ ಈ ಪ್ರಕರಣಕ್ಕೆ ಬರ್ತದೆ. FIR ದಾಖಲಾದ ಮೇಲೆ ಅದಕ್ಕೆ ಸಂಬಂಧಪಟ್ಟ ಫೈಲ್ ಇಟ್ಕೊಂಡು ನೇರ ಮಂಗಳೂರಿಗೆ ಬರ್ತಾರೆ ಅವರು. ಏನು ಹೆಚ್ಚಿನ ನಿಮಿಷ ನಾಳೆ ಬರ್ಬೋದು ಅಂತ ಕಾಣ್ತದೆ. ಇವತ್ತು ಬರಲಿಲ್ಲ ಅಂತ ಆದರೆ ನಾಳೆ ಬರ್ಬೋದು, ಇಲ್ಲಾಂದ್ರೆ ಇವತ್ತು ಬಂದಿರಲೂಬಹುದು, ಹೇಳಲಿಕ್ಕಾಗೋದು. ಯಾಕಂದರೆ ಇವತ್ತು ಅವ್ರಿಗೆ ಬೆಂಗಳೂರಲ್ಲಿ ಆ ಪ್ರಕ್ರಿಯೆ ಇರೋದ್ರಿಂದ ಇವತ್ತು ಬರಲಿಕ್ಕಿಲ್ಲ, ನಾಳೆ ಬರ್ತಾರೆ. ಬಂದು ಇಲ್ಲಿನ ಪೊಲೀಸ್ ಆಯುಕ್ತರನ್ನು ಭೇಟಿಯಾಗ್ತಾರೆ. ಭೇಟಿಯಾಗಿ ಅವರಿಗೆ ಈ ದಾಖಲೆಗಳನ್ನು ಕೊಡ್ತಾರೆ. ಹೀಗೆ ಆದೇಶ ಆಗಿದೆ, ನಾವು FIR ದಾಖಲು ಮಾಡ್ಕೊಂಡಿದ್ದೇವೆ, ತನಿಖೆಯನ್ನು ಕೈಗೆತ್ತಿಕೊಂಡಿದ್ದೇವೆ, ಆದ್ದರಿಂದ ನೀವು ನಮಗೆ ಸಹಕಾರ ಕೊಡಿ, ನೀವು ನಿಮ್ಮ ಸಬಾರ್ಡಿನೇಟ್ ಅಧಿಕಾರಿಗಳಿಗೆ ಮಾಹಿತಿ ಕೊಡಬೇಕು ಅಂತ ಹೇಳ್ತಾರೆ. ಇಲ್ಲಿನ JMFC ನ್ಯಾಯಾಲಯಕ್ಕೆ, ಅದು ಸೆಕೆಂಡ್ ಕೋರ್ಟ ಥರ್ಡ್ ಕೋರ್ಟಲ್ಲಿ ಇದೆ ಆ ಫೈಲು, ಆ ಕೇಸ್ ಫೈಲು ಅಲ್ಲಿದೆ. ಹೋಗಿ ಅವರಿಗೆ ಒಂದು ರಿಕ್ವೆಷನ್ ಕೊಡ್ತಾರೆ. ಈ ಪ್ರಕರಣ ಬಜ್ಪೆ ಪೊಲೀಸ್ ಸ್ಟೇಷನ್ನ ಕ್ರೈಮ್ ನಂಬರ್ ಸೋ ಅಂಡ್ ಸೋ ದಲ್ಲಿ ದಾಖಲಾಗಿರುವಂತಹ ಪ್ರಕರಣದ ಉನ್ನತ ತನಿಖೆಗೆ ಆದೇಶ ಆಗಿದೆ. ಈಗ ಆಲ್ರೆಡಿ NIA ಅದರಲ್ಲಿ ಬೆಂಗಳೂರಿನ ನ್ಯಾಯಾಲಯದ NIA ನ್ಯಾಯಾಲಯದಲ್ಲಿ FIR ದಾಖಲಿಸಿಕೊಂಡಿದೆ. ಆದ್ದರಿಂದ ಈ ಕೇಸನ್ನು ನೀವು NIA ನ್ಯಾಯಾಲಯಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿ, ಹಸ್ತಾಂತರ ಮಾಡಬೇಕು ಅಂತ ಹೇಳಿ ಅಂತ ರಿಕ್ವೆಷನ್ ಮಾಡಿದ್ರೆ ಅದನ್ನು ಇಲ್ಲಿನ ಮ್ಯಾಜಿಸ್ಟ್ರೇಟ್ ಒಪ್ಪಿಕೊಳ್ಳಲೇಬೇಕು. ಇಲ್ಲ ನನ್ನ ಕೇಸು ನಾನು ಬಿಡುವುದಿಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾಕಂದರೆ ಈ ನ್ಯಾಯಾಲಯದ ವ್ಯಾಪ್ತಿಗಿಂತ ಮೇಲಿನ ವ್ಯಾಪ್ತಿ ಅದು, ಅಂದರೆ ಅವರು ಒಪ್ಕೊಳ್ತಾರೆ. ಅಲ್ಲಿಂದ ಸೀದಾ ಬಜ್ಪೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಬಜ್ಪೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಜ್ಪೆ ಪೊಲೀಸ್ ಸ್ಟೇಷನ್ ಸಮಗ್ರ ದಾಖಲೆಗಳು, ಆ ಪ್ರಕರಣಕ್ಕೆ ಸಂಬಂಧಿಸಿದಂಥ ಸಮಗ್ರ ದಾಖಲೆಗಳನ್ನು ಅವರು ಅವರ ಸುಪರ್ದಿಗೆ ತಗೊಳ್ತಾರೆ. ಅದರಲ್ಲಿ ಏನಂತ ಇರ್ತದೆ ಅಂದರೆ ಮೊದಲನೇ FIR, ಅದರ ನಂತರದ ಸುಹಾಸ್ ಶೆಟ್ಟಿಯ ಮರಣೋತ್ತರ ಪರೀಕ್ಷೆಯ ಸಂದರ್ಭದಲ್ಲಿ ಮಾಡಿರುವಂತಹ ಸ್ಟೇಟ್ಮೆಂಟ್ಗಳು, ಆರೋಪಿಗಳ ಬಂಧನ ಮತ್ತೆ ಅವರ ಕನ್ಫೆಷನ್ ಸ್ಟೇಟ್ಮೆಂಟ್ಗಳು ಏನೆಲ್ಲ ಫೈಲಲ್ಲಿ ಇರ್ತದೆ. ಯಾಕಂದ್ರೆ ಚಾರ್ಜ್ ಶೀಟ್ ಆಗದೇ ಇರುವುದರಿಂದ ಆ ಫೈಲ್ ನಲ್ಲಿ ಇರ್ತದೆ. ಅದನ್ನು ತಗೊಳ್ತಾರೆ. ಕೇಸ್ ಡೈರಿ ತಗೊಳ್ತಾರೆ, CD. ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕೇಸ್ ಡೈರಿ ಅಂತ ಇರ್ತದೆ, CD ಅಂತ ಹೇಳಿ. ಒಂದು ಪ್ರಕರಣ ದಾಖಲಾದ ಕೂಡಲೇ ಒಂದು CD ಓಪನ್ ಆಗುತ್ತೆ.
ಆ CD ಎಲ್ಲ ಪ್ರತಿಗಳನ್ನು ತಗೊಳ್ತಾರೆ. ಅದರ ಒಂದು ಪ್ರತಿ ಇಲ್ಲಿ ನ್ಯಾಯಾಲಯದಲ್ಲಿರ್ತದೆ, ಒಂದು ಪ್ರತಿ ಸ್ಟೇಷನ್ ಇರ್ತದೆ. ಆ ಸ್ಟೇಷನ್ CD ಪ್ರತಿಯನ್ನು ತಗೊಳ್ತಾರೆ. ಅದರ ಮೇಲೆ ಅವರು ತನಿಖೆ ಆರಂಭ ಮಾಡ್ತಾರೆ. ಅವರು ಇಲ್ಲೇ ಕೂತ್ಕೊಂಡು ತನಿಖೆ ಆರಂಭ ಮಾಡ್ಬೋದು. ಇಲ್ಲಿ ಕಮಿಷನರಿಗೆ ಹೇಳಿ ಇಲ್ಲಿನ ಗೆಸ್ಟ್ ಹೌಸ್ ಅಲ್ಲಿ ಸ್ಥಳಾವಕಾಶ ಕೋರಿ ತನಿಖೆ ಮಾಡ್ಬೋದು. ಇಲ್ಲಾಂದ್ರೆ ಸರ್ಕಿಟ್ ಹೌಸ, IBಯ ಎಲ್ಲಿ ಬೇಕಾದರೂ ಅವರು ಸ್ಥಳಾವಕಾಶ ಕೋರ್ಬೋದು. ಅವರು ಕೋರಿದ ಸ್ಥಳಾವಕಾಶನ ಒದಗಿಸುವುದು ಜಿಲ್ಲಾಡಳಿತದ ಕರ್ತವ್ಯ. ಅದರಿಂದ ಅಲ್ಲಿ ಕೂತ್ಕೊಂಡು ಅವರು ತನಿಖೆ ಆರಂಭ ಮಾಡ್ತಾರೆ. ಯಾರಿಗೆಲ್ಲ ನೋಟಿಸ್ ಕೊಡ್ಬೇಕಂತೇಳಿ ಒಂದು ಲಿಸ್ಟ್ ಮಾಡ್ಕೊತಾರೆ. ಅವರು ತನಿಖೆ ಪ್ರಕ್ರಿಯೆ ಹೇಳಿದ್ದು ನಾನು ಯಾರಿಗೆಲ್ಲ ನೋಟಿಸ್ ಕೊಡಬೇಕು ಅಂತೇಳಿ ಒಂದು ಮಾಡ್ತಾರೆ. ಯಾಕಂದ್ರೆ ಇದರಲ್ಲಿ ಈಗ 11 ಮಂದಿ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ, ಬೇರೆ ಬೇರೆ ಜೈಲುಗಳಲ್ಲಿದ್ದಾರೆ. ಮೈಸೂರಲ್ಲಿದ್ದಾರೆ, ಬೆಂಗಳೂರಲ್ಲಿದ್ದಾರೆ, ಬೇರೆ ಬೇರೆ ಜೈಲುಗಳು, ಶಿವಮೊಗ್ಗದಲ್ಲಿದ್ದಾರೆ, ಹಾಗೆ ಬೇರೆ ಬೇರೆ ಜೈಲುಗಳಲ್ಲಿದ್ದಾರೆ. ಅವರನ್ನು ಈಗ ಸದ್ಯಕ್ಕೆ ಟಚ್ ಮಾಡುವುದಿಲ್ಲ. 1 ವಾರದ ಮಟ್ಟಿನಲ್ಲಿ ಅವರು ಟಚ್ ಮಾಡುವುದಿಲ್ಲ. ಇಡೀ ಕೇಸ್ ಫೈಲು ಮತ್ತು ಅದರ ತನಿಖೆ ಇದನ್ನೆಲ್ಲ ಕೂಲಂಕಷವಾಗಿ ಪರಿಶೀಲನೆ ಮಾಡ್ತಾ ಹೋಗುವ ಒಂದು ಲಿಸ್ಟ್ ಮಾಡ್ತಾರೆ. ಯಾರನ್ನೆಲ್ಲ ನಾವು ತನಿಖೆ ಮಾಡಬೇಕು ಅನ್ನೋದನ್ನು ಒಂದು ಲಿಸ್ಟ್ ಮಾಡ್ತಾರೆ. ಲಿಸ್ಟ್ ಮಾಡಿ ಅವರ ಅಡ್ರೆಸ್ ಎಲ್ಲ ತಗೊಳ್ತಾರೆ. ಅದೇ ಇಸ್ ದ ಸೇಮ್ ಟೈಮ್ ಅವರು ವಿವಿಧ ದೂರ ಸಂಪರ್ಕ ಇಲಾಖೆಗಳಿಗೆ, ಅದು BSNL ಇರ್ಬೋದು, ಏರ್ಟೆಲ್ ಇರ್ಬೋದು, ಜಿಯೋ ಇರ್ಬೋದು, ಇವರಿಗೆಲ್ಲ ಒಂದು ಲೆಟರ್ ಬರೀತಾರೆ. ಆ ಲೊಕೇಶನ್ ನಲ್ಲಿ ಕೊಲೆಯಾದ ಸ್ಥಳ ಏನಿದೆ, ಬಜ್ಪೆಯ ಕಿನ್ನಿಪದ ಎನ್ನುವ ಜಂಕ್ಷನ್ ಏನಿದೆ, ಆ ಲೊಕೇಶನ್ ಅಲ್ಲಿ ಆ ಸಂದರ್ಭದಲ್ಲಿ ಅಂದ್ರೆ ಮೇ 1ರಂದು ರಾತ್ರಿ 7:30ಯಿಂದ 8:30 ತನಕ ಘಟನೆ ನಡೆದ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ಆ ಲೊಕೇಶನ್ ಅಲ್ಲಿ ರೀಡ್ ಆದಂತಹ ಮೊಬೈಲ್ ನಂಬರ್ಗಳ ಲಿಸ್ಟ್ ಕೊಡಿ ಮತ್ತು ಅದರ ಅಡ್ರೆಸ್ ಕೊಡಿ ಅಂತ ಒಂದು ಪ್ರಿಕಾಷನ್ ಕೊಡ್ತಾರೆ. ಅವರು ಕಡಿಮೆ ಒಂದು 3 ದಿವಸ ಸಮಯ ತಗೊಳ್ತಾರೆ. ಅದನ್ನು ಪಡ್ಕೋತಾರೆ. ಈ ಪೊಲೀಸರು ಯಾರನ್ನೆಲ್ಲ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಆಲ್ರೆಡಿ ಒಂದು 10-15-20 ಮಂದಿಯ ಸ್ಟೇಟ್ಮೆಂಟ್ ಮಾಡಿ, ಸಾಕ್ಷಿಗಳ ಸ್ಟೇಟ್ಮೆಂಟ್ ಮಾಡಿರ್ತಾರೆ. ಅದರಲ್ಲಿ ಅವರು ಒಳಗೊಂಡಿರ್ತಾರೆ, ಅಲ್ಲಿ ಇದ್ದವರು ಒಳಗೊಂಡಿದ್ದಾರೆ. ಯಾಕಂದ್ರೆ ಅವರೆಲ್ಲ ಅಲ್ಲಿ ಪ್ರತ್ಯಕ್ಷದರ್ಶಿಗಳು. ಇವರು ಹೇಗೆ ಸ್ಟೇಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ಘಟನೆ ನಡೆದ ಸಂದರ್ಭದಲ್ಲಿ ಕೆಲವೊಂದು ಮೊಬೈಲ್ಗಳಲ್ಲಿ ಅದರ ವಿಡಿಯೋ ರೆಕಾರ್ಡಿಂಗ್ ಆಗಿತ್ತು, ಕಡಿಯುವುದು ಅದು ಇದೆಲ್ಲ ರೆಕಾರ್ಡಿಂಗ್ ಆಗಿತ್ತು. ಅದನ್ನು ಪಡ್ಕೊಳ್ತಾರೆ. ತದನಂತರ ಅವರನ್ನು ಕರೆದು ಅವರು ಹೇಳಿಕೆಗಳನ್ನು ಪಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸ್ ಅಧಿಕಾರಿಯೊಬ್ಬರನ್ನ ಅವರು ವಿಶ್ವಾಸಕ್ಕೆ ತೆಗೆದುಕೊಂಡಿರ್ತಾರೆ. ಯಾಕಂದ್ರೆ ಅವರನ್ನು ಕಮಿಷನರೇಟ್ ವ್ಯಾಪ್ತಿಯಿಂದಲೇ ತಗೊಳ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಭಾಷಾ ತೊಡಕು ಬರ್ತದೆ. ಸ್ಥಳೀಯ ಭಾಷೆ ಕನ್ನಡ, ಇಂಗ್ಲಿಷ್ ಮತ್ತು ಹಿಂದಿ ಬಲ್ಲಂತಹ ಅಧಿಕಾರಿಯನ್ನ ಅವರು ಕೇಳ್ತಾರೆ. ಅಂತವರನ್ನ ಕಮಿಷನರೇಟ್ ಅವರು ಅವರಿಗೆ ಕೊಡ್ತಾರೆ. ಅವರ ಸಹಾಯ ಪಡ್ಕೊಂಡು ಅವರು ಇವರನ್ನೆಲ್ಲ ಕರೆಸುವಂತ ವ್ಯವಸ್ಥೆ ಮಾಡ್ತಾರೆ. ಅವರು ಸ್ಪಾಟ್ ವಿಸಿಟ್ ಮಾಡ್ತಾರೆ. ಆರೋಪಿಗಳ ಬಂಧನ ಎಲ್ಲಿ ಆಗಿದೆ ಅಂತ ಹೇಳಿ ಪೊಲೀಸರು ತೋರಿಸ್ತಾರೆ, ಅಲ್ಲಿಗೆ ಹೋಗ್ತಾರೆ. ಯಾಕಂದ್ರೆ ಪೊಲೀಸರೇನು ನಾವು ಅವರನ್ನು ಸ್ಟೇಷನ್ ಅಲ್ಲಿ ಬಂಧಿಸಿದೆ ಅಂತ ಹೇಳುವುದಿಲ್ಲ, ಬೇರೆ ಬೇರೆ ಕಡೆಗಳಲ್ಲಿ ತೋರಿಸಿರ್ತಾರೆ. ಒಬ್ಬರನ್ನು ಪಡುಬಿದ್ರೆಯಲ್ಲಿ ಬಂಧಿಸಿದೆ ಅಂತ ತೋರಿಸಿದ್ರೆ, ಮತ್ತೊಬ್ಬರನ್ನು ಉಳ್ಳಾಲದಲ್ಲಿ ಬಂಧಿಸಿದೆ ಅಂತ ತೋರಿಸ್ತಾರೆ. ಅದರಿಂದ ಅಲ್ಲೆಲ್ಲ ಎಲ್ಲೆಲ್ಲಿ ಬಂಧನ ಆಗಿದೆ ಅಂತ ಹೇಳಿ ಪೊಲೀಸರು ತೋರಿಸಿದ್ದಾರೆ. ಆ ಎಲ್ಲ ಪ್ರದೇಶಗಳಿಗೆ NIA ಅಧಿಕಾರಿಗಳು ಹೋಗಿ ವಿಸಿಟ್ ಮಾಡ್ತಾರೆ. ಅಲ್ಲಿ ಬಂಧನ ಪ್ರಕ್ರಿಯೆ ಮಾಡಿದ್ದು ಹೌದಾ ಅಲ್ವಾ ಎನ್ನುವುದನ್ನು ನೋಡ್ತಾರೆ. ಯಾಕಂದ್ರೆ ಈ NIA ತನಿಖೆಯ ರೀತಿ ಬೇರೆ, ಪೊಲೀಸ್ ತನಿಖೆಯ ರೀತಿ ಬೇರೆ, ಅದೇ ರೀತಿ COD ತನಿಖೆಯ ರೀತಿಯೂ ಬೇರೆ, CBI ತನಿಖೆಯ ರೀತಿಯೂ ಬೇರೆ. ಆದ್ದರಿಂದ NIA ತನಿಖೆಯ ರೀತಿ ಈ ರೀತಿಯಾಗಿ ಹೋಗ್ತದೆ. ಯಾರಿಗೂ ಫಿಸಿಕಲಿ ಹೆರಾಸ್ಮೆಂಟ್ ಅಂತೂ NIA ಅಧಿಕಾರಿಗಳು ಮಾಡುವುದಿಲ್ಲ. ಪೊಲೀಸರು ಹೊಡೆದು ಬಡ್ದು ಮಾಡ್ತಾರೆ ಅಂತ ಹೇಳಿ ನಾವು ಹೇಳ್ತೇವಲ್ಲ, ಏರೋಪ್ಲೇನ್ ಹಾಕ್ತೇವೆ, ಕುಂಡಚ್ಚ ಕೂರಿಸ್ತೇವೆ, ರೋಲರ್ ಹಾಕ್ತೇವೆ ಅಂತ ಎಲ್ಲ ಹೇಳ್ತೇವಲ್ಲ, ಅಂತ ಯಾವುದೇ ಫಿಸಿಕಲ್ ಹೆರಾಸ್ಮೆಂಟ್ ಅವರು ಮಾಡೋದಿಲ್ಲ. ಅವರು ಅಷ್ಟೆಲ್ಲ ಮಾಡಿ 1 ವಾರದಲ್ಲಿ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿ ಮತ್ತೆ ಆರೋಪಿಗಳಿಗೆ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಬೇಕು ಅಂತ ಹೇಳಿದ್ರೆ 50 ಪ್ರಶ್ನೆಗಳನ್ನು ಒಂದು ಪ್ರಶ್ನಾವಳಿಯನ್ನು ರೆಡಿ ಮಾಡ್ತಾರೆ. ಆ ಪ್ರಶ್ನಾವಳಿಯನ್ನು ರೆಡಿ ಮಾಡಿ ಆರೋಪಿಗಳು ಯಾವ ಜೈಲಲ್ಲಿದ್ದಾರ ಅಲ್ಲಿಗೆ ಇವರು ಬಾಡಿ ವಾರಂಟ್ ತಗೊಳ್ತಾರೆ, ಅವರನ್ನು ಕಸ್ಟಡಿ ತಗೊಳ್ಳಿಕ್ಕೆ. ಮ್ಯಾಕ್ಸಿಮಮ್ ಅಂದ್ರೆ NIA ಅಧಿಕಾರಿಗಳು ಒಬ್ಬ ಆರೋಪಿಯನ್ನು 2 ದಿವಸಕ್ಕೆ ತಗೊಳ್ತಾರೆ.
3 ದಿವಸಕ್ಕೆ ತಗೊಳ್ಬಹುದು, ಅದಕ್ಕಿಂತ ಜಾಸ್ತಿ ದಿವಸಕ್ಕೆ ತಗೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ಒಬ್ಬ ಆರೋಪಿಯನ್ನು ಪೊಲೀಸ್ ಕಸ್ಟಡಿಗೆ ಮ್ಯಾಕ್ಸಿಮಮ್ ತೆಗೆದುಕೊಳ್ಳಿಕ್ಕೆ ಅವಕಾಶ ಇರುವುದು 14 ದಿನಗಳು ಮಾತ್ರ, ಅದಕ್ಕಿಂತ ಜಾಸ್ತಿ ಇಲ್ಲ. ಆಲ್ರೆಡಿ ಈಗಲೇ ಆ ಆರೋಪಿಗಳನ್ನು 5 ದಿವಸ 7 ದಿವಸ ಎಲ್ಲ ಪೊಲೀಸ್ ಅಧಿಕಾರಿಗಳು ಕಸ್ಟಡಿ ತಗೊಂಡು ಎನ್ಕ್ವೈರಿ ಮಾಡಿದ್ದಾರೆ. ಅದನ್ನು ಕೌಂಟ್ ಮಾಡ್ತಾರೆ ಇವರು. ಆದ್ದರಿಂದ ನಮಗೆ ಹೆಚ್ಚು ದಿವಸ ಅವರು ಕಸ್ಟಡಿ ಸಿಗುದಿಲ್ಲ ಅಂತಲೂ ಗೊತ್ತಿರ್ತದೆ. ಅದಕ್ಕೆ ಇವರು ಬಲ್ಕ್ ಆಗಿ ತಗೊಳ್ಳೋದಿಲ್ಲ, ಒಮ್ಮೆಲೆ 4 ಮಂದಿಯನ್ನು ಕರ್ಕೊಂಡು ಬರೋದು ಮಾಡೋದಿಲ್ಲ. 11 ಮಂದಿ ಇರ್ತಾರಲ್ಲ ಅಲ್ಲಿ, ಯಾವಾಗ ಬೇಕಾದ್ರೆ ಕರ್ಕೊಂಡು ಬರ್ಬೋದು ಅಂತ ಹೇಳಿ ಅದಕ್ಕೆ ಬೇಕಾಗಿ ಅವರು ಒಬ್ಬೊಬ್ಬರನ್ನೇ ಕರ್ಕೊಂಡು ಬರ್ತಾರೆ, 2 ದಿವಸಕ್ಕೆ ತಗೊಳ್ತಾರೆ. ಅವರನ್ನು ಕೂರಿಸ್ತಾರೆ, 1-2 ಅಧಿಕಾರಿಗಳಿಗೆ ಕೂತ್ಕೊಂಡು ಅವರನ್ನ ಕೇಳ್ತಾ ಹೋಗ್ತಾರೆ. ಅದನ್ನು ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾರೆ. ಸರ್ ಮಧ್ಯಾಹ್ನದವರೆಗೆ ಮಾಡ್ತಾರೆ, ಊಟ ಮಾಡಿಸ್ತಾರೆ, ಅದರ ನಂತರ ಪುನಃ ಸಂಜೆ ಮಾಡ್ತಾರೆ, ಪುನಃ ರಾತ್ರಿವರೆಗೆ ಕೊಂಡೋಗ್ತಾರೆ, ಮತ್ತೆ ಅವನನ್ನು ಮಲಗ್ತಾರೆ. ಅವನಿಗೂ ಆಗಬೇಕು, ಇವ್ರು ಇಷ್ಟೇ ಕೇಳುವುದಾ ಅಂತ, ಅವನಿಗೂ ಅಷ್ಟೇ ಆಗ್ಬೇಕು, ಇವ್ರು ಇಷ್ಟೇ ಕೇಳುವುದಾ, ಎನ್ನೇ ಅಂದ್ರೆ ಇಷ್ಟೇನಾ ಎನ್ನುವ ಭಾವನೆ ಅವನಿಗೆ ಬರಬೇಕು. ಆಗ ಅವನಲ್ಲಿ ನಿಧಾನವಾಗಿ ಮನಸ್ಸು ಪರಿವರ್ತನೆ ಆಗ್ತದೆ. ಪೊಲೀಸರ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಕ್ರಿಯೇಟ್ ಆಗ್ತದೆ. ಪೊಲೀಸರು ಅಂದ್ರೆ ದುಷ್ಟರು, ಅವರು ಹೊಡಿತಾರೆ, ಅವರು ಏನೆಲ್ಲ ಕೇಳ್ತಾರೆ ಎನ್ನುವಂತ ಭ್ರಮೆಯಲ್ಲಿ ಇರ್ತಾರಲ್ಲ, ಆ ಭ್ರಮೆಯ ಪೊರೆಯಿಂದ ಅವನನ್ನು ಹೊರಗೆ ತರ್ತಾರೆ ಅವರು ಆ 1 ದಿವಸದಲ್ಲಿ. ಇದು ಇನ್ವೆಸ್ಟಿಗೇಷನ್ ಮೆಥಡ್ ಅವ್ರದ್ದು. ಆ ಪೊರೆಯಿಂದ ಹೊರಗೆ ತಂದ ಮೇಲೆ ಮರುದಿನ ಪುನಃ ಬೆಳಿಗ್ಗೆ ಚಂದ ಮಾಡಿ ಟೀ ಕಾಫಿ ಏನೋ ಬೇಕು ಎಲ್ಲ ಕೂರಿಸಿ ಪುನಃ ಕೂರಿಸ್ತಾರೆ. ಕೂರಿಸಿ ಇವರ ಅಸಲೇ ವರಸೆಯನ್ನು ಆರಂಭಿಸ್ತಾರೆ. ಅಷ್ಟೊತ್ತಿಗೆ ಅವರ ಬಗ್ಗೆ ಒಂದು ಸಿಂಪತಿ ಕ್ರಿಯೇಟ್ ಆಗಿರ್ತದೆ ಅವನ ಹತ್ರ, ಇವರಿಗೆ ನಾವು ಸುಳ್ಳು ಹೇಳಬಾರ್ದು ಅಂತ. ಆಗ ಮತ್ತೊಂದು ಹಿಂದಿನ ದಿವಸ ಏನೆಲ್ಲ ಸುಳ್ಳು ಹೇಳಿದ್ದಾನೋ ಅದನ್ನು ಮರು ದಿವಸ ಇದು ಮಾಡ್ತಾರೆ. ಈಗ ನಮ್ಮ ಜೊತೆ ಈ ಬಗ್ಗೆ ಮಾತಾಡ್ಲಿಕ್ಕೆ ಉಮಾನಾಥ್ ಕೋಟ್ಯಾನ್ ಅವರಿದ್ದಾರೆ. ಸರ್ ನಮಸ್ತೆ. ಸರ್, ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣವನ್ನು ಈಗಾಗಲೇ ಎನ್ಐಎ ತನಿಖೆಗೆ ವಹಿಸಲಾಗಿದೆ ಸರ್, ಈ ಬಗ್ಗೆ ಏನು ಹೇಳ್ತೀರಾ? ಹಲೋ ಸರ್, ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣವನ್ನು ಈಗಾಗಲೇ ಎನ್ಐಎ ತನಿಖೆಗೆ ವಹಿಸಲಾಗಿದೆ, ಈ ಬಗ್ಗೆ ಏನ್ ಹೇಳ್ತೀರಾ ಅಂತ? ಬಹಳ ಸಂತೋಷ ಆಗಿದೆ. ಯಾಕೆಂತ ಹೇಳಿದ್ರೆ ಇದನ್ನ ಎನ್ಐಎಗೆ ಕೊಡ್ಬೇಕಂತ ಹೇಳಿ ಬಹಳ ಒತ್ತಾಯವನ್ನು ನಾವು ಮಾಡ್ತಿದ್ದೇವೆ ರಾಜ್ಯ ಸರ್ಕಾರಕ್ಕೆ. ಗವರ್ನರಿಗೂ ನಾವು ಸುಹಾಸ್ ಶೆಟ್ಟಿಯ ತಾಯಿ ಮತ್ತು ತಂದೆಯವರ ಕುಟುಂಬದವರನ್ನು ಕರ್ಕೊಂಡೋಗಿ ಎಲ್ಲ ಶಾಸಕರು ನಾವು ಗವರ್ನರಿಗೂ ದೂರು ಕೊಟ್ಟಿದ್ದೇವೆ. ಆದ್ರೆ ಕರ್ನಾಟಕ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಲಿಲ್ಲ. ನಾವು ಕೇಂದ್ರ ಸರ್ಕಾರದ ನಮ್ಮ ಕೇಂದ್ರದ ಗೃಹ ಸಚಿವರನ್ನ ಒತ್ತಾಯ ಮಾಡಿ ಇದೀಗ ಅವರು ಕೇಂದ್ರದ ಗೃಹ ಮಂತ್ರಿಗಳು ಇದನ್ನು ಎನ್ಐಎಗೆ ವಹಿಸಿಕೊಟ್ಟಿದ್ದಾರೆ. ಸುಹಾಸ್ ಶೆಟ್ಟಿಯ ಹತ್ಯೆಯಲ್ಲಿ ಯಾರ್ಯಾರಿದ್ದಾರೆ, ಎಲ್ಲೆಲ್ಲಿಂದ ಫಂಡಿಂಗ್ ಆಗಿದೆ, ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಯಾವ ಇಲಾಖೆ ಇದರಲ್ಲಿ ಕೈ ಜೋಡಿಸಿ ಎಲ್ಲ ಪ್ರತಿ ಒಂದು ಇಂಚು ತನಿಖೆಯಾಗಿ ನಿಜವಾದ ಅಪರಾಧಿಗಳಿಗೆ ಶಿಕ್ಷೆ ಆಗ್ಬೇಕು ಅಂತಲೇ ನಮ್ಮ ಅಪೇಕ್ಷೆ. ಹಾಗಾಗಿ ಇದು ನಮ್ಮ ಅಪೇಕ್ಷೆ ಏನಿತ್ತು ಇದು ಖಂಡಿತವಾಗಿ ನೆರವೇರುತ್ತದೆ. ಇದರಲ್ಲಿ ಯಾರೆಲ್ಲ ಭಾಗಿಗಳಾಗಿದ್ದಾರೆ, ಯಾರೆಲ್ಲ ಸೇರಿಕೊಂಡಿದ್ದಾರೆ, ಪ್ರತಿಯೊಬ್ಬರನ್ನು, ಉದಾಹರಣೆಗೆ ಪ್ರವೀಣ್ ನೆಟ್ಟಾರ್ ಹತ್ಯೆಯನ್ನು ಎನ್ಐಎಗೆ ಕೊಟ್ಟಾಗ ಸುಮಾರು 30 ಮಂದಿ ಎಲ್ಲೆಲ್ಲಿ ಏನೇನು ಸಹಕಾರ ಕೊಡಿ ಎಲ್ಲರೂ ಸಿಕ್ಕಿ ಬಿದ್ದಿದ್ದಾರೆ. ಅದರಿಂದ ಈ ತನಿಖೆಯಲ್ಲಿ ಪ್ರತಿಯೊಬ್ಬನು ಸಹ ಈ ಹತ್ಯೆಗೆ ಕಾರಣಾದವ ಇದರಲ್ಲಿ ಸಿಗಬೇಕು, ನಿರಪರಾಧಿಗೆ ಶಿಕ್ಷೆ ಆಗಬಾರದು, ಅಪರಾಧಿಗಳು ತಪ್ಪಿಸಿಕೊಳ್ಳಬಾರದು ಎಂಬುದೇ ನಮ್ಮ ಅಪೇಕ್ಷೆ ಮತ್ತು ನಮ್ಮ ಈ ಒಂದು ಪ್ರಯತ್ನ. ಸರ್, ನಿಮ್ಮ ಕ್ಷೇತ್ರದಲ್ಲಿ ನಡೆದಂತಹ ಹತ್ಯೆ ಹಲವರ ಮೇಲೆ ನಿಮಗೆ ಸಂಶಯ ಇದೆ ಅಂತೇಳಿ ನೀವು ಬಹಿರಂಗವಾಗಿ ಹೇಳಿದ್ದೀರಿ. ನಿಮಗೆ ಈ ಪ್ರಕರಣದಲ್ಲಿ ಬಂಧಿತ 11 ಆರೋಪಿಗಳನ್ನು ಹೊರತುಪಡಿಸಿ ಇನ್ನಷ್ಟು ಅಪರಾಧಿಗಳು ಇದ್ದಾರೆ ಎನ್ನುವ ಭಾವನೆ ಇದೆಯಾ? ಈಗ ಎನ್ಐಎ ತನಿಖೆಯಲ್ಲಿ ಅದು ಸಂಪೂರ್ಣವಾಗಿ ವಿವರವಾಗಿ ತಿಳಿಯುತ್ತದಲ್ಲ, ಕಾದು ನೋಡಿ. ಹಾಗಾದ್ರೆ ಬೇರೆ ಬೇರೆ ಜನರು ಇದ್ದಾರೆ, ಇದನ್ನು ಖಂಡಿತ ನೋಡಿ, ಕಾದು ನೋಡಿ. ಇದಕ್ಕೆ ಫಂಡಿಂಗ್ ಎಲ್ಲಿಂದ ಆಗಿದೆ ಎನ್ನುವಂತಹ ಏನಾದರೂ ಸಂಶಯಗಳು ಎನ್ಐಎ ತನಿಖೆಯಲ್ಲಿ ಗೊತ್ತಾಗ್ತದೆ, ಯಾರ್ಯಾರಿದ್ದಾರೆ ಗೊತ್ತಾಗ್ತದೆ, ಆಗ ನೀವು ನೋಡಿ. ಓಕೆ ಸರ್, ಥ್ಯಾಂಕ್ ಯು. ತನಿಖೆಯಿಂದ ಏನು ಎಲ್ಲ ಕೂಡ ಗೊತ್ತಾಗ್ಬೋದು ಅಂತ ಅಲ್ಲ, ಎನ್ಐಎ ತನಿಖೆಯ ರೀತಿಯೇ ಹಾಗೆ. ಎನ್ಐಎ ತನಿಖೆ
ರೀತಿಯಾಗಿ. ಯಾಕಂತ ಹೇಳಿದ್ರೆ ನೀವು ಯಾವುದೇ ಪ್ರಕರಣದಲ್ಲಿ BNS ಅಡಿಯಲ್ಲಿ ದಾಖಲಾಗುವಂತ ಯಾವುದೇ ಪ್ರಕರಣದಲ್ಲಿ ಆರೋಪಿಯ ಬಂಧನವಾದ ದಿನದಿಂದ 90 ದಿವಸಗಳ ಒಳಗೆ ಪೊಲೀಸರು ತನಿಖೆಯನ್ನು ಪೂರ್ಣಗೊಳಿಸಿ ಆರೋಪ ಪಟ್ಟಿಯನ್ನು ಸಲ್ಲಿಸಬೇಕು. 90 ದಿನಗಳ ಒಳಗೆ, 3 ತಿಂಗಳು ಕಾಲಾವಕಾಶ. ಒಂದು ವೇಳೆ ಆ ಸಂದರ್ಭದಲ್ಲಿ ಕೆಲವೊಂದು ದಾಖಲೆಗಳು ಲಭ್ಯ ಆಗದೆ ಹೋದರೆ, ಸಾಮಾನ್ಯವಾಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟು, FSIL ದಾಖಲೆಗಳು ಆ ಸಂದರ್ಭದಲ್ಲಿ ಲಭ್ಯ ಆಗದೆ ಹೋಗುವಂತಹ ಸಾಧ್ಯತೆಗಳು ಇರ್ತದೆ. ಅಂತಹ ಸಂದರ್ಭದಲ್ಲಿ ಪೊಲೀಸರು ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿ ಇದು ಪೂರಕ ಪ್ರಾಥಮಿಕ ಆರೋಪ ಪಟ್ಟಿ, ಇಂತಿಂಥ ದಾಖಲೆಗಳು ಇನ್ನು ಸಿಗಬೇಕಿದೆ, ಆದ್ದರಿಂದ ನಾವು ಇನ್ನೊಮ್ಮೆ ಅದಕ್ಕೆ ಪೂರಕ ಆರೋಪ ಪಟ್ಟಿಯನ್ನು ಸಲ್ಲಿಸ್ತೇವೆ, ಅದಕ್ಕೆ ಅನುಮತಿ ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ಬೇಕು. ಅದ ನಂತರ ಪುನಃ ಪೂರಕ ಆರೋಪ ಪಟ್ಟಿಯನ್ನು ಸಲ್ಲಿಸಬಹುದು. ಆದರೆ ಎನ್ನೇ ತನಿಖೆಯಲ್ಲಿ ಆ ದಿನದ ಕಟ್ಟುಪಾಡುಗಳು ಇಲ್ಲ. ಇಷ್ಟೇ ದಿನದಲ್ಲಿ ನೀವು ತನಿಖೆ ಮುಗಿಸಬೇಕು ಎನ್ನುವುದು ತನಿಖಾ ಸಂಸ್ಥೆಗೆ ಕಟ್ಟುಪಾಡು ಇಲ್ಲ. ಸುಮಾರು 2 ವರ್ಷಗಳ ಕಾಲ ಅವರು ತನಿಖೆಯನ್ನು ಮುಂದುವರಿಸಿಕೊಂಡು ಹೋಗುವುದು UAP ಅಡಿಯಲ್ಲಿ. ಒಂದು ವೇಳೆ 2 ವರ್ಷಗಳಲ್ಲಿಯೂ ತನಿಖೆ ಪೂರ್ಣಗೊಳ್ಳದೇ ಇದ್ದಲ್ಲಿ ಅವರ ನ್ಯಾಯಾಲಯಕ್ಕೆ ಅವರೊಂದು ಅರ್ಜಿ ಸಲ್ಲಿಸ್ತಾರೆ, ತನಿಖೆ ಮುಗಿದಿಲ್ಲ, ಇನ್ನಷ್ಟು ಕಾಲಾವಕಾಶ ಬೇಕು ಅಂತೇಳಿ. ಪುನಃ ವಿಸ್ತರಿಸಬಹುದಾದ 6 ತಿಂಗಳು ಈ ರೀತಿಯಾಗಿ ನ್ಯಾಯಾಲಯ ತನಿಖಾ ಅವಧಿಯನ್ನು ವಿಸ್ತರಿಸ್ತಾ ಹೋಗ್ತದೆ. ಯಾಕಂತ ಹೇಳಿದ್ರೆ ಇಡೀ ಪ್ರಕರಣದ ತನಿಖೆಯ ಅಂತಿಮ ಚಾರ್ಜ್ ಶೀಟ್ ಸಲ್ಲಿಸುವ ಸಂದರ್ಭದಲ್ಲಿ ಮೊದಲಿನಿಂದ ಎಷ್ಟು ಆರೋಪಿಗಳು ಇರ್ತಾರೋ ಅದಕ್ಕಿಂತ ಜಾಸ್ತಿ ಜನ ಸೇರಿಸ್ಕೊಂಡು ಹೋಗ್ತಾರೆ. ಒಂದಕ್ಕೊಂದು ಪೂರಕವಾದಂತಹ ದಾಖಲೆಗಳನ್ನು ಕೊಡಿಸಿಕೊಂಡು ಹೋಗೋದು. ಇದಕ್ಕೆ ಹೇಳೋದು ಇಂತಹ ಕ್ರೂಷಲ್ ಪ್ರಕರಣಗಳನ್ನು, ಸೂಕ್ಷ್ಮ ಪ್ರಕರಣಗಳನ್ನ NIA ತನಿಖೆಗೆ ಕೊಡಬೇಕು. ಯಾಕಂತ ಹೇಳಿದ್ರೆ ಅದೊಂದು ಫ್ರೀ ಹ್ಯಾಂಡ್ ಇರುವಂತಹ ಒಂದು ತನಿಖಾ ಸಂಸ್ಥೆ, ಆದ್ದರಿಂದ ಅವರಿಗೆ ಕೊಡಬೇಕು ಅಂತ ಹೇಳಿ. ಸಾಮಾನ್ಯವಾಗಿ ಈ ಹಿಂದೆ ಅಂತಹ ತನಿಖೆಯನ್ನು ಕೊಡುವುದು ಬಾಂಬು ಸ್ಫೋಟ, ಉಗ್ರಗಾಮಿ ಚಟುವಟಿಕೆ, ದೇಶದ್ರೋಹದ ಪ್ರಕರಣಗಳಲ್ಲಿ UAPA ಅನ್ನು ಅಪ್ಲೈ ಮಾಡ್ತಾ ಇದ್ರು. ಅದು ಯಾಕಂದ್ರೆ FIR ಮಾಡುವಾಗಲೇ UAPA ಆಗ್ತಾ ಇದ್ರು, FIR ಮಾಡುವಾಗ UAPA ಆಗ್ತಾ ಇದ್ರು ಅಂತ ತನಿಖೆಯನ್ನು ಕೊಡ್ತಾ ಇದ್ರು. ನಿಮ್ಗೆ ನೆನಪಿರ್ಲಿ, ಪಡೀಲ್ ಹೋಮ್ ಸ್ಟೇ ಕೇಸ್ ಏನಾಯ್ತು, ಆ ಪ್ರಕರಣದಲ್ಲಿ FIR ಮಾಡುವಾಗಲೇ ಪೊಲೀಸರು UAPA ಹಾಕಿದ್ರು. ಯಾಕಂತ ಹೇಳಿದ್ರೆ ಆ ಸಿಚುವೇಶನ್ ಆ ರೀತಿ ಇತ್ತು, ಅದರಲ್ಲಿ ಏನು ಬೇರೆ ವಿಚಾರಗಳು ಇರಲಿಲ್ಲ, ಆದ್ರೂ UAPA ಹಾಕಿದ್ರು. ಬಿಜೆಪಿ ಸರ್ಕಾರ ಅಸ್ತಿತ್ವದಲ್ಲಿ, ಬಿಜೆಪಿ ಸರ್ಕಾರ ಇತ್ತು ರಾಜ್ಯದಲ್ಲಿ. ಅಂತಹ ಸರ್ಕಾರ ಇರುವಾಗಲೇ ಸಂಘ ಪರಿವಾರದ ಸಂಘಟನೆಯಲ್ಲಿ ಗುರುತಿಸಿಕೊಂಡಂತ ಯುವಕರ ಮೇಲೆ UAPA ಅನ್ನು ಈಗ ನಮ್ಮ ಜೊತೆ ಮಾತಾಡ್ಲಿಕ್ಕೆ ವಿಶ್ವ ಹಿಂದೂ ಪರಿಷತ್ನ ಶರಣ್ ಪಂಪೆಲ್ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣವನ್ನೇ NIA ತನಿಖೆಗೆ ವಹಿಸಿದ್ದಾರೆ, ಈ ಬಗ್ಗೆ ಸರ್? ಒಂದು, ಸುಹಾಸ್ ಶೆಟ್ಟಿ ಹತ್ಯೆಯನ್ನು NIA ತನಿಖೆ ಮುಖಾಂತರ ತನಿಖೆ ನಡೆಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಏನು ಆದೇಶವನ್ನು ಹೊರಡಿಸಿದೆ, ಇದನ್ನು ವಿಶ್ವ ಹಿಂದೂ ಪರಿಷತ್ ನಾವು ಸ್ವಾಗತಿಸ್ತಾ ಇದೀವಿ. ನೋಡಿ, ಪ್ರವೀಣ್ ನೆಟ್ಟಾರ್ ಹತ್ಯೆ ಆದಂತ ಸಂದರ್ಭದಲ್ಲಿ ನಾವು ಹೇಳಿದ್ವಿ ಈ ಹತ್ಯೆಯನ್ನು PFI ಅವರು ಮಾಡಿದ್ವು. ಅದರ ನಂತರ ಅದನ್ನು NIAಗೆ ಕೊಟ್ಟರು. NIAಗೆ ಕೊಟ್ಟ ನಂತರ ಸುಮಾರು 25ಕ್ಕೂ ಹೆಚ್ಚು ಬಂಧನ ಮಾಡಿದ್ರು. ಮತ್ತು ದೇಶದಲ್ಲಿ ಆದಂತ ಎಲ್ಲಾ ಹಿಂದೂ ಕಾರ್ಯಕರ್ತರ ಹತ್ಯೆ ಹಿಂದೆ PFI ಇದೆ ಎಂಬ ಕಾರಣಕ್ಕೋಸ್ಕರ ಇಡೀ ದೇಶದಲ್ಲಿ PFI ಅನ್ನು ಬ್ಯಾನ್ ಮಾಡಿದ್ರು. ಬ್ಯಾನ್ ಮಾಡಿದ ನಂತರ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಭಾಗದಲ್ಲಿ PFI ಆಕ್ಟಿವಿಟಿ ಅಂದ್ರೆ ಚಟುವಟಿಕೆಗಳು ಇದೆ. ಅವರು ಬೇರೆ ಬೇರೆ ರೀತಿಯ ಮುಖಾಂತರ ಹಿಂದೂ ಸಂಘಟನೆಗಳನ್ನು, ಹಿಂದೂ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡಿಕೊಂಡು ಒಂದು ವ್ಯವಸ್ಥಿತವಾಗಿ ಸಂಚು ರೂಪಿಸ್ತಿದ್ದಾರೆ, ಇವತ್ತು ಸಕ್ರಿಯವಿದೆ ಅಂತೇಳಿ ನಾವು ಪದೇ ನಾವು ಹೇಳಿಕೊಂಡು ಬರ್ತಾ ಇದ್ವಿ. ಅದು ಮೊನ್ನೆ ಸುಹಾಸ್ ಶೆಟ್ಟಿ ಹತ್ಯೆಯಲ್ಲಿ ಸಾಬೀತಾಗಿದೆ. ಇದರ ಹಿಂದೆ ಸುಹಾಸ್ ಶೆಟ್ಟಿ ಹತ್ಯೆಯ ಹಿಂದೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕೈವಾಡ ಇದೆ. ಮತ್ತು ಇದಕ್ಕೆ ಯಾರು ಸಂಚು ರೂಪಿಸಿದ್ದಾರೆ, ಯಾರು ಇದನ್ನ ಹತ್ಯೆ ಮಾಡಿದ್ದಾರೆ, ಯಾರು
ಹಣಕಾಸಿನ ವ್ಯವಸ್ಥೆ ಮಾಡಿದ್ದಾರೆ. ಇದೆಲ್ಲ ಸತ್ಯಾಸತ್ಯತೆ ಹೊರಗೆ ಬರಬೇಕಾದ್ರೆ ಇದು NIA ತನಿಖೆಯ ಮುಖಾಂತರ ಮಾಡಿದ್ರೆ ಮಾತ್ರ ಸಾಧ್ಯ. ಅದಕ್ಕೋಸ್ಕರ ಇವತ್ತು ನಾವು ಅದನ್ನು ಆಗ್ರಹಿಸಿ ಬಜ್ಪೆಯಲ್ಲಿ ಜನಾಗ್ರಹ ಸಭೆಯನ್ನು ಮಾಡಿದ್ವಿ ಮತ್ತು ಬೇರೆ ಬೇರೆ ಮುಖಾಂತರ ಅಲ್ಲಿ ಅವರ ಸುಹಾಸನ ತಂದೆ ತಾಯಿ ರಾಜ್ಯಪಾಲರನ್ನು ಭೇಟಿಯಾಗಿ ಅಲ್ಲಿ ಕೂಡ ಒಂದು ಮನವಿಯನ್ನು ಕೊಟ್ಟಿದ್ರು. ಈ ಎಲ್ಲ ಕಾರಣ ಪರಿಣಾಮವಾಗಿ ಇವತ್ತು NIAಗೆ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣವನ್ನು ಕೊಟ್ಟಿದ್ದಾರೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ನೋಡಿ, NIA ಆ ರೀತಿಯಾಗಿ ತನಿಖೆ ಮಾಡಿಕೊಂಡು ಹೋಗ್ತದೆ. ಈ ಪ್ರತಿಯೊಂದು ಆರೋಪಿಗಳನ್ನು ಕಸ್ಟಡಿಗೆ ಪಡ್ಕೊಂಡು ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ಯಾರ್ಯಾರು ಸಹಾಯ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆಗ ಅವರ ವಿಚಾರಣೆ ಆಗ್ತದೆ. ಅವರು ಈ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಹಾಯ ಮಾಡಿದರೆ ಅವರು ಸಹ ಈ ಪ್ರಕರಣದ ಒಳಗೆ ಬರ್ತಾರೆ. ಆದ್ದರಿಂದ ಇಂತಹ ಒಂದು ಸೂಕ್ಷ್ಮ ಪ್ರಕರಣ NIA ತನಿಖೆಯಲ್ಲಿ ಸತ್ಯಾಂಶ ಬಯಲಿಗೆ ಬರುತ್ತದೆ ಒಂದು. ಮತ್ತೊಂದು ಇದರಲ್ಲಿ ಮಹತ್ವದ ಅಂಶ ಏನಂತ ಹೇಳಿದ್ರೆ, ಇನ್ನು ಮುಂದಕ್ಕೆ ಈ ರೀತಿಯಾಗಿ ಆರ್ಗನೈಸ್ಡ್ ಕ್ರೈಮ್ ಮಾಡಲಿಕ್ಕೆ ಯಾವ ಸಂಘಟನೆಗಳು ಮುಂದೆ ಬರುವುದಿಲ್ಲ. ಸಂಘಟನೆಗಳ ಮುಖಂಡರುಗಳಿಗೆ ಒಂದು ಹೆದರಿಕೆ ಸೃಷ್ಟಿಯಾಗ್ತದೆ ಸಹಜವಾಗಿ. ಇದು ಯಾರೋ 4 ಮಂದಿ ಮಾಡ್ತಾರೆ, ಮತ್ತೆ ಯಾರೋ 4 ಮಂದಿಯನ್ನು ಕೊಂಡೋಗಿ ನೀವು ಪೊಲೀಸರಿಗೆ ಕೊಡ್ತೀರಿ. ಆ ಮಾಡಿದ 4 ಮಂದಿ ಹೊರಗಿರ್ತಾರೆ. ಕೃತ್ಯ ಮಾಡದ ಅಮಾಯಕರು ಯಾರಿದ್ದಾರೆ ಅವರು ಜೈಲಿಗೆ ಹೋಗ್ತಾರೆ. ಅವರ ಮನೆಗೆ ಅವರ ದಿನದ ಸಂಬಳ ಏನಿದೆ ಅದನ್ನು ಅವರ ಮನೆಗೆ ಮುಟ್ಟಿಸ್ತಾರೆ. ಅವರ ಖರ್ಚು ವೆಚ್ಚಗಳನ್ನು ನೋಡ್ತಾರೆ, ನ್ಯಾಯಾಲಯದ ಖರ್ಚು ನೋಡ್ತಾರೆ, ಎಲ್ಲವನ್ನು ನೋಡಿ ಅವರನ್ನು ಹೊರಗೆ ತರುವಂತ ಕೆಲಸ ಮಾಡ್ತಾರೆ. ಅದನ್ನು ಯಾರು ಮಾಡ್ತಾರೆ ಅವರೆಲ್ಲರೂ ಈ NIA ತನಿಖೆಯಲ್ಲಿ ಒಳಗೋಗ್ತಾರೆ. ಆಗ ಯಾರು ಒರಿಜಿನಲ್ ಆರೋಪಿಗಳಿದ್ದಾರೆ ಅವರು ಹೋಗ್ತಾರೆ, ಯಾರು ಡೂಪ್ಲಿಕೇಟ್ ಆರೋಪಿಗಳಿದ್ದಾರೆ ಅವರು ತನಿಖೆಗೆ ಒಳಪಡ್ತಾರೆ. ಮತ್ತೆ ಅವರ ಹಿಂದೆ ಯಾರು ಇದ್ದಾರೆ ಅವರು ಅಪರಾಧಿಗಳ ಸಾಲಿನಲ್ಲಿ ಸೇರಿಕೊಳ್ತಾರೆ. ಇದು NIA ತನಿಖೆಯ ವಿಶೇಷತೆ. ಇದನ್ನು ಪೊಲೀಸ್ ತನಿಖೆ ಮಾಡ್ಲಿಕ್ಕೆ ಬರಲ್ಲ. ಪೊಲೀಸ್ ತನಿಖೆ ಮಾಡುವುದಂತಾದ್ರೆ ಪೊಲೀಸರಿಗೆ ವಿವಿಧ ರೀತಿಯ ಒತ್ತಡಗಳು ಬರ್ತದೆ. ಯಾಕಂದ್ರೆ ಅಂದ್ರೆ ಸ್ಥಳೀಯವಾಗಿ ಪೊಲೀಸರು ತನಿಖೆ ಮಾಡಬೇಕು. ಆದ್ದರಿಂದಾಗಿ ಅವರಿಗೆ ವಿವಿಧ ರೀತಿಯ ಒತ್ತಡಗಳು ಬರಲಿಕ್ಕೆ ಆರಂಭವಾಗ್ತದೆ. ಆದ್ದರಿಂದಾಗಿ ಪೊಲೀಸರಿಗೆ ಒಂದು ರೀತಿಯಲ್ಲಿ ಕೈ ಕಾಲು ಕಟ್ಟಿದ ಸ್ಥಿತಿ ನಿರ್ಮಾಣ ಆಗುತ್ತೆ. ಆದ್ದರಿಂದಲೇ ನಾವು ಹೇಳೋದು ಇಂತಹ ಸೂಕ್ಷ್ಮ ಪ್ರಕರಣಗಳನ್ನ NIA ತನಿಖೆಗೆ ಕೊಡಬೇಕು ಅಂತ. ಇದನ್ನೇ ರಾಜ್ಯ ಸರ್ಕಾರ ಆರಂಭದಲ್ಲಿಯೇ ರಾಜ್ಯ ಸರ್ಕಾರ ಈ ಪ್ರಕರಣ CODಗೆ ಒಪ್ಪಿಸಬೇಕಿತ್ತು. ಯಾಕಂತ ಹೇಳಿದ್ರೆ ಮೇಲ್ನೋಟಕ್ಕೆ ಈ ಪ್ರಕರಣ ಅಷ್ಟು ಸುಲಭ ಸಾಧ್ಯ ಪ್ರಕರಣ ಅಂತ ಹೇಳಿ ಅವರು ಆಲೋಚನೆ ಮಾಡಲೇಬಾರ್ದು. ಸರ್, ಮತ್ತೆ 2 ಹತ್ಯೆಗಳು ನಡೆದಿದೆಯಲ್ಲ, ಇದನ್ನು ಕೂಡ ಯಾಕೆ NIAಗೆ ತನಿಖೆಗೆ ಒಪ್ಪಿಸಬಾರ್ದು? ನೋಡಿ, ಒಂದು ಹತ್ಯೆ ನಡೆದಿರುವುದು ಈ ಹತ್ಯೆಗಿಂತ ಮೊದಲು. ಹೌದು, ವಯನಾಡಿನ ಅಶ್ರಫ್ನ ಹತ್ಯೆ ಆಗಿರೋದು ಈ ಹತ್ಯೆಗಿಂತ ಮೊದಲು. ಆ ಹತ್ಯೆ ಅದು ಒಂದು ಗುಂಪು ಹತ್ಯೆ. ಒಂದು ಗುಂಪು ಕೂಡಿ ಒಬ್ಬನ ಮೇಲೆ ಹಲ್ಲೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಉಂಟಾದ ಗಾಯದಿಂದ ಅಶ್ರಫ್ ಡೆತ್ ಆಗಿದ್ದಾರೆ. ಅವ ಡೆತ್ ಆದಂತ ಸಂದರ್ಭದಲ್ಲಿಯೂ ಸಹ ಆತ ಯಾರು ಅಂತ ಐಡೆಂಟಿಫೈ ಇರಲಿಲ್ಲ. ಅವನ ಐಡೆಂಟಿಫಿಕೇಶನ್ ಗೊತ್ತಾದ 4 ದಿನಗಳ ನಂತರ. ಆ ಸಂದರ್ಭದಲ್ಲಿ ಅಲ್ಲಿ ಇದ್ದ ಯುವಕರು ಎಲ್ಲ ಹಿಂದೂ ಯುವಕರು. ಆದ್ದರಿಂದ ಅದೊಂದು ರೀತಿಯಲ್ಲಿ ಪ್ರೊಪಗಂಡ ಮಾಡ್ಲಿಕ್ಕೆ ಹೊರಟರು. ಅದು ಪ್ರೊಪಗಂಡ ಆಯಿತು. ಮತ್ತೆ ಆತ ವಯನಾಡ್ನವ ಅಂತ ಗೊತ್ತಾಯಿತು, ಮುಸ್ಲಿಂ ಅಂತ ಗೊತ್ತಾಯಿತು. ಸ್ಪೀಕರ್ ಖಾದರ್ ಅವರು ಸ್ವಲ್ಪ ಮುತುವರ್ಜಿ ವಹಿಸಿದ್ರು. ವಯನಾಡಿನ ಶಾಸಕರು ಮಧ್ಯಪ್ರವೇಶ ಮಾಡಿದ್ರು. ಕೇರಳದ ಕಾಂಗ್ರೆಸ್ ಮುಖಂಡರುಗಳು ಅದಕ್ಕೆ ಕೈ ಜೋಡಿಸಿದ್ರು. ಸ್ಥಳೀಯ ಮುಖಂಡರುಗಳು ಕೈ ಜೋಡಿಸಿದ್ರು. ಅಲ್ಲಿ ಮುಖ್ಯವಾಗಿ ಅದು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಚರ್ಚೆ ಆಗಲಿಕ್ಕೆ ಕಾರಣ ಆದ್ದು ಏನಂತ ಹೇಳಿದ್ರೆ, ಘಟನಾ ಸ್ಥಳದಲ್ಲಿ ಪಕ್ಕದ ವಾರ್ಡಿನ ಕಾರ್ಪೊರೇಟರ್ ಗಂಡ ಇದ್ದರು. ಆದ್ರೆ ಅಲ್ಲಿ ಇದ್ದಂತ ಯುವಕರು ಎಲ್ಲರೂ ಕಾಂಗ್ರೆಸ್ ಮತ್ತು ಬಿಜೆಪಿಯ ಒಟ್ಟಿಗೆ ಇರುವಂತಹ ಯುವಕರೇ ಹೊರತು ಅವರು ಯಾರು ಕ್ರಿಮಿನಲ್ಗಳು ಅಲ್ಲ. ಅವರು ಬಜರಂಗ ದಳದಲ್ಲಿ ಗುರುತಿಸಿಕೊಂಡಿರ್ಬೋದು, ವಿಶ್ವ ಹಿಂದೂ ಪರಿಷತ್ತಲ್ಲಿ ಗುರುತಿಸಿಕೊಂಡಿರ್ಬೋದು, ಕಾಂಗ್ರೆಸ್ ಅಲ್ಲಿ ಗುರುತಿಸಿಕೊಂಡಿರ್ಬೋದು. ಅಲ್ಲಿ ಸ್ಥಳೀಯ ಕಾರ್ಪೊರೇಟರ್ ಭಾಸ್ಕರ್ ಅವರ ಬೆನ್ನ ಹಿಂದೆ ಇದ್ದ ಹುಡುಗರು ಇದ್ರು, ಸಂಗೀತ ನಾಯಕ ಅವರ ಬೆನ್ನ ಹಿಂದೆ ಇದ್ದ ಹುಡುಗರು ಇದ್ರು. ಅಲ್ಲೇ ಮಂಗಳನಗರದ ಹುಡುಗರೆಲ್ಲ ಸಂಗೀತ ನಾಯಕ ಅವರ
ಬೆನ್ನಿಂದೆ ಇದ್ದವರು ಇದ್ದವರು ಅವರು ಇದ್ರು. ಅದರಿಂದಾಗಿ ಅದೊಂದು ಗುಂಪು ಹತ್ಯೆ ಹೊರತು ಅದೊಂದು ಉದ್ದೇಶಪೂರ್ವಕ ಹತ್ಯೆ ಅಲ್ಲ. ಅಲ್ಲಿ ಯಾವುದೇ ರೀತಿಯ ಮಾರಕಾಯುಧ ಬಳಕೆಯಾಗಿಲ್ಲ. ಏನೋ ಅವನು ಪಾಕಿಸ್ತಾನ ಜಿಂದಾಬಾದ್ ಹೇಳಿದನೋ ಯಾಲ್ಲ ಅಂತ ಹೇಳಿದನೋ ಏನೋ ಹೇಳಿದ ಅಂತ ಹೇಳಿ ಅಲ್ಲಿ ಅವನ ಮೇಲೆ ಹಲ್ಲೆ ಆಗಿದೆ. ಆರೋಪಿಗಳ ಪೈಕಿಯೇ ಕೆಲವರು ಹೇಳುವ ಪ್ರಕಾರ ಯಾರೋ ಒಬ್ಬ ತಂದಿಟ್ಟಿದ್ದಂಥ ನೀರನ್ನು ಆತ ಕಚ್ಚಿ ಕುಡಿದ. ಆ ಸಂದರ್ಭದಲ್ಲಿ ಕೋಪ ಆಗಿ ಅವನಿಗೆ ಹೊಡೆದಾಗ ಅದರಿಂದ ಪ್ರೇರಿತಾಗಿ ಇತರ ಕೆಲವರು ಹೊಡೆದ್ರು. ಪರಿಣಾಮವಾಗಿ ಆತ ಬಿದ್ದ. ಅವನಿಗೆ ಉಪಚಾರ ಯಾರು ಮಾಡಲಿಲ್ಲ, ಅದರಿಂದಾಗಿ ಅವ ಮೃತಪಟ್ಟ ಎನ್ನುವುದು ವಾಸ್ತವ. ಆದ್ದರಿಂದಾಗಿ ಆ ಪ್ರಕರಣವನ್ನು ಎನ್ಐಎಗೆ ಕೊಡುವಂಥ ಪ್ರಕರಣ ಅಲ್ಲ. ಅದರಲ್ಲಿ ಯಾವುದೇ ರೀತಿಯ ಸೂಕ್ಷ್ಮತೆ ಇಲ್ಲ. ಇಟ್ಸ್ ಎ ಓಪನ್ ಟು ಆಲ್. FIR ಅಲ್ಲೇ 19 ಮಂದಿ ಹೆಸರಿದೆ. ಆಲ್ರೆಡಿ 14-16 ಮಂದಿಯನ್ನು ಅರೆಸ್ಟ್ ಆಗಿದ್ದಾರೆ. ಅದರಲ್ಲಿ 3-4 ಮಂದಿಗೇನೋ ಜಾಮೀನು ಆಗಿದೆ. ಆಯ್ತಾ? ಆದ್ರಿಂದಾಗಿ ಮತ್ತೊಂದು ಈಗ ಎನ್ಐಎಗೆ ಕೊಡುವಂತಹ ಪ್ರಕರಣ ಇರುವುದು ನಿಮಗೆ ಅಬ್ದುಲ್ ರಹೀಂ ಪ್ರಕರಣವನ್ನ. ಈಗ ಅಬ್ದುಲ್ ರಹೀಂ ಪ್ರಕರಣವನ್ನ ಎನ್ಐಎಗೆ ಕೊಡುವಂತಹ ಪ್ರಕರಣವೇ, ಅದರಲ್ಲಿ ಡೌಟ್ ಇಲ್ಲ. ಯಾಕಂತ ಹೇಳಿದ್ರೆ ಅಬ್ದುಲ್ ರಹೀಮನ್ ಸಹ ಹತ್ಯೆ ಮಾಡಿರೋದು ಸ್ಥಳೀಯರೇ ಹತ್ಯೆ ಮಾಡಿರೋದು. ಯಾರು ಹತ್ಯೆ ಮಾಡಿದ್ದರು ಅಂತ ಹೇಳಿದ್ದು ಗೊತ್ತಿದೆ. ಈಗಾಗಲೇ ಪೊಲೀಸರು ಕೆಲವರನ್ನು ಬಂಧಿಸಿದ್ದಾರೆ, ಇನ್ನೂ ಕೆಲವರನ್ನು ಶೋಧ ಮಾಡ್ತಾ ಇದ್ದಾರೆ. ಬಜರಂಗ ದಳದ ಪ್ರಮುಖ ಭರತ್ ಕುಮ್ಡೇಲು ಮನೆಗೂ ಪೊಲೀಸರು ದಾಳಿ ನಡೆಸಿ ಶೋಧ ನಡೆಸಿದ್ದಾರೆ. ಆತನ ಮೇಲೆ ಬಲವಾದ ಸಂಶಯ ಇದೆ. ಇಲ್ಲಿ ಬಂಧಿತ ಆರೋಪಿಗಳು ಎಲ್ಲರೂ ಭರತ್ ಕುಮ್ಡೇಲು ಒಟ್ಟಿಗೆ ಗುರುತಿಸಿಕೊಂಡಿದ್ದವರು ಎನ್ನುವುದು ಸತ್ಯ. ಈ ಹಿಂದೆ ಬೆಂಜನ ಪದವಿನಲ್ಲಿ ನಡೆದಿದ್ದಂತಹ ಅಶ್ರಫ್ ಮರ್ಡರ್ ಕೇಸಲ್ಲಿ ಭರತ್ ಕುಮ್ಡೇಲು ಆರೋಪಿ ಮತ್ತು ಈ ಪ್ರಕರಣದಲ್ಲಿ ಸಿಲುಕಿಕೊಂಡಿದ್ದ ಇಬ್ಬರು ಆರೋಪಿಗಳು, ಅಬಿನ್ರೈಯಲ್ಲ ಆ ಪ್ರಕರಣದಲ್ಲೂ ಆರೋಪಿಗಳು. ಆದ್ದರಿಂದ ಅದೊಂದು ತಂಡ ಈ ಕೃತ್ಯವನ್ನು ಮಾಡಿದೆ ಮತ್ತು ಯೋಜಿತ ರೀತಿಯಲ್ಲಿ ಮಾಡಿದೆ ಅಂತ. ಅಬ್ದುಲ್ ರಹೀಮನನ್ನು ಹತ್ಯೆ ಮಾಡಿರೋದು ಯೋಜಿತ ರೀತಿಯಲ್ಲಿ. ಈಗ ಅಬ್ದುಲ್ ರಹೀಮನ್ಗೆ ಒಟ್ಟಿಗಿದ್ದ ಶಾಫಿ ಹೇಳುವ ಪ್ರಕಾರ 3 ಮಂದಿ ಬಂದಿದ್ರು, ಕರೆದಿದ್ದಾರೆ ಅಂತ ಹೇಳಿ. ಆದ್ರೆ ಶಾಫಿ ಹೇಳ್ತಾರೆ ಬೇರೆ 15 ಮಂದಿ ಹೊರಗಿದ್ರು ಅಂತ ಹೇಳಿ. ಅಲ್ಲಿಯ ಸ್ಥಳೀಯರ ಮಾಹಿತಿ ಅಂತ ಅಲ್ಲಿಯೇ ಸುತ್ತಮುತ್ತ ಪೊದೆಗಳ ಮರೆಯಲ್ಲಿ ಕೆಲವರು ಇದ್ರು. ಯಾಕಂತೇಳಿ ಅವರೆಲ್ಲರಿಗೂ ಅಬ್ದುಲ್ ರಹೀಮನ್ನು ಕೊಲ್ಲುವುದು ಗೊತ್ತಿತ್ತು ಅಂತೇಳಿ. ಆದ್ರಿಂದಾಗಿ ಯಾರು ಇದರಲ್ಲಿ ಆರೋಪಿ ಇದ್ದಾರೆ ದೀಪಕ್, ಆತನೇ ಫೋನ್ ಮಾಡಿ ಅಬ್ದುಲ್ ರಹೀಮನನ್ನು ನಂಗೆ 1 ಲೋಡ್ ಮರಳು ಬೇಕು ಅಂತೇಳಿ ಕರೆಸಿದ್ದು. ಅಬ್ದುಲ್ ರಹೀಮನಿಗೆ ಯಾವುದೇ ರೀತಿಯ ಭಯ ಇರಲಿಲ್ಲ, ಯಾವುದೇ ರೀತಿಯ ಸಂಶಯ ಇರಲಿಲ್ಲ. ತನ್ನ ಮನೆಯ ಕೆಲಸಕ್ಕಾಗಿ ತಂದು ಹಾಕಿದಂತಹ ಮರಳನ್ನೇ ಲೋಡ್ ಮಾಡಿಕೊಂಡು ಇವನ ಮನೆಗೆ ತಂದಾಗಿದೆ. ಯಾಕಂದ್ರೆ ಇವನ ಮನೆಯ ಕೆಲಸ ಆಗ್ತಿದೆ ಅಂತ ಗೊತ್ತಿತ್ತು. ಆಲ್ರೆಡಿ ಆ ಮನೆಯಲ್ಲಿ ಎಷ್ಟು ಮರಳಿದೆ ಅಂತೇಳಿ ಅಬ್ದುಲ್ ರಹೀಮನಿಗೆ ಗೊತ್ತಿತ್ತು. ಅದಕ್ಕಿಂತ ಮೊದಲು ಅಲ್ಲಿ ಆ ಮನೆಗೆ ಮರಳು ಹಾಕಿದ್ದು ಸಹ ಅಬ್ದುಲ್ ರಹೀಮನೇ. ಅಲ್ಲಿ ಎಷ್ಟು ಪಿಕಪ್ ಮರಳು ಇತ್ತು ಅಂತೇಳಿ ಅಬ್ದುಲ್ ರಹೀಮನಿಗೆ ಗೊತ್ತಿತ್ತು. ಗೊತ್ತಿದ್ದಾಗಲೂ ಸಹ ಮತ್ತೆ ಮರಳು ಬೇಕು ಅಂತ ಹೇಳಿದಾಗ ಅಬ್ದುಲ್ ರಹೀಮನ್ ತನ್ನ ಮನೆಗೆ ತಂದು ಹಾಕಿದಂತಹ ಮರಳನ್ನೇ ತಕೊಂಡು ಹೋಗಿ ಕೊಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ಅವನ ಮೇಲೆ ದಾಳಿಯಾಗಿದೆ. ಅವನು ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ. ಜೊತೆಗಿದ್ದಂತಹ ಕಲಂದರ್ ಶಾಫಿ ಅದರ ಪ್ರತ್ಯಕ್ಷ ದರ್ಶಿ. ಆದ್ದರಿಂದ ಆ ಪ್ರಕರಣವನ್ನ ಎನ್ಐಎಗೆ ಕೊಡಬೇಕೆನ್ನುವ ಕೂಗು ಇದೆ. ಖಂಡಿತವಾಗಿ ಆ ಪ್ರಕರಣವನ್ನು ಎನ್ಐಎಗೆ ಕೊಡಲೇಬೇಕು. ಯಾಕಂತ ಹೇಳಿದ್ರೆ ಅದು ಸಹ ಒಂದು ಯೋಜಿತ ರೀತಿಯ ಕೃತ್ಯ. ಹೇಗೆ ಸುಹಾಸ್ ಶೆಟ್ಟಿಯನ್ನು ಯೋಜಿತ ರೀತಿಯಲ್ಲಿ ಹತ್ಯೆ ಮಾಡಿದ್ದಾರೋ ಅದೇ ರೀತಿ ಅಬ್ದುಲ್ ರಹೀಮನನ್ನು ಹತ್ಯೆ ಮಾಡಿದ್ದಾರೆ. ಯಾಕಂತ ಹೇಳಿ ಸುಹಾಸ್ ಶೆಟ್ಟಿ ಹತ್ಯೆಗೆ ಪ್ರತೀಕಾರವಾಗಿಯೇ ಅಬ್ದುಲ್ ರಹೀಮನ್ ಹತ್ಯೆ ಆಗಿರುವುದು, ಅದರಲ್ಲಿ ಯಾವುದೇ ಸಂಶಯ ಬೇಡ. ಆದ್ದರಿಂದ ಆ ಹತ್ಯೆಯನ್ನು ಎನ್ಐಎ ತನಿಖೆಗೆ ಕೊಡ್ಲಿಕ್ಕೆ ಎಲ್ಲರೂ ಒತ್ತಾಯ ಮಾಡಬೇಕು. ಮುಖ್ಯವಾಗಿ ಅಬ್ದುಲ್ ರಹೀಮನ ಮನೆಯವರು ಒತ್ತಾಯ ಮಾಡಬೇಕು. ಆದರೆ ಸರ್ಕಾರ ಮುತುವರ್ಜಿ ವಹಿಸಿ ಸ್ವಯಂ ನಿರ್ಧಾರ ತೆಗೆದುಕೊಳ್ಳುವ ಅವಕಾಶಗಳಿವೆ. ಸರ್ಕಾರ ತೆಗೆದುಕೊಳ್ಳಿ. ಸರ್ಕಾರ ಇಷ್ಟರವರೆಗೆ ಆ ಬಗ್ಗೆ ಮಾತಾಡುವುದಿಲ್ಲ. ಸರ್ಕಾರ ಆ ಬಗ್ಗೆ ಮಾತಾಡುವುದಿಲ್ಲ. ಅಬ್ದುಲ್ ರಹೀಮನ ಮನೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಬಂದರು, ಬೇರೆ ಬೇರೆ
ಕಾಂಗ್ರೆಸ್ನ ಲೀಡರ್ಗಳು ಬಂದರು, ಬೇರೆ ಬೇರೆ ಪಕ್ಷದ ಮುಖಂಡರುಗಳು ಬಂದರು, ಸ್ಥಳೀಯ ಹಿಂದೂಪರ ಸಂಘಟನೆಗಳ ಮುಖಂಡರು ಹೋಗಿದ್ದಾರೆ. ಯಾರು ಹೋಗ್ಲಿಲ್ಲ ಅಂತ ಇಲ್ಲ. ಯಾಕಂತ ಹೇಳಿದರೆ ಅಬ್ದುಲ್ ರಹಿಮಾನ್ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಇರುವಂಥ ಯುವಕ ಅಲ್ಲ. ಅವನ ವ್ಯಕ್ತಿತ್ವ ಎಲ್ಲರೊಂದಿಗೆ ಬೆರೆಯುವಂಥ ವ್ಯಕ್ತಿತ್ವ, ಯಾರಿಗಾದರೂ ತೊಂದರೆಗೀಡಾದವರಿಗೆ ಉಪಕಾರ ಮಾಡುವಂಥ ವ್ಯಕ್ತಿತ್ವ. ಎಷ್ಟು ಅಂತ ಹೇಳಿದರೆ ಆತನನ್ನು ಕೊಂದಂಥ ದೀಪಕ್ನ ತಂದೆ ಎಲೆಕ್ಟ್ರಿಕ್ ಶಾಕ್ ಹೊಡೆದು ಆಸ್ಪತ್ರೆಯಲ್ಲಿದ್ದಂಥ ಸಂದರ್ಭದಲ್ಲಿ ತಾನು ಸ್ವತಃ ರಕ್ತ ಕೊಟ್ಟಿದ್ದು ಅಲ್ಲದೆ ತನ್ನ ಸ್ನೇಹಿತರನ್ನು ಒಟ್ಟು ಸೇರಿಸಿ 4-5 ಬಾಟ್ಲಿ ರಕ್ತ ಕೊಟ್ಟಂತ ಯುವಕ. ಯಾವುದೇ ಮನೆಗೆ ಏನಾದರೂ ತೊಂದರೆ ಇದೆ ಅಂತ ಗೊತ್ತಾದ್ರೆ ಮುಂದಾಗಿ ಧಾವಿಸಿ ಸಹಾಯ ಹಸ್ತ ನೀಡುವವನು. ಅವನು ಗಾಡಿಯಲ್ಲಿ ಹೋಗ್ತಾ ಇರುವಾಗ ಯಾರಾದರೂ ನಡ್ಕೊಂಡು ಹೋಗ್ತಿದ್ರೆ ಅವರನ್ನು ಗಾಡಿಯಲ್ಲಿ ಹತ್ತಿಸ್ಕೊಂಡು ಹೋಗ್ತಿದ್ದ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಮೊನ್ನೆ ಆತ ಹತ್ಯೆಯಾಗುವ ದಿವಸವೂ ಅವನ ಗಾಡಿಯಲ್ಲಿ ಈ ದೀಪಕ್ನ ತಾಯಿ ಮತ್ತು ತಂಗಿ ಹೋಗಿದ್ದಾರೆ. ಅಂತ ಒಂದು ಕಲ್ಮಶ ಇಲ್ಲದಂತಹ ವ್ಯಕ್ತಿತ್ವದ ಯುವಕ. ಇವರಾಗ್ಲಿ, ಅವನ ಅಣ್ಣ ತಮ್ಮಂದಿರಾಗ್ಲಿ, ಅವನ ಚಿಕ್ಕಪ್ಪನ ಮಕ್ಕಳಾಗಲಿ ಎಲ್ಲರೂ ಕೊಳ್ತಮಜಲು ಎನ್ನುವಂಥ ಪ್ರದೇಶದಲ್ಲಿ ಒಂದು ರೀತಿಯಲ್ಲಿ ಅನ್ಯೋನ್ಯವಾಗಿ ಜೀವನ ಮಾಡುವಂಥ ಒಂದು ಸಣ್ಣ ಊರು. ಸುತ್ತಲೂ ಬೆಟ್ಟ ಗುಡ್ಡಗಳು ಇರುವಂಥದ್ದು, ಅಲ್ಲಲ್ಲಿ ಒಂದೊಂದು ಮನೆಗಳು ಇರುವಂತಹ ಪ್ರದೇಶ, ಸರಿಯಾದ ಸಂಪರ್ಕ ವ್ಯವಸ್ಥೆಗಳು ಇಲ್ಲದಂತಹ ಪ್ರದೇಶ. ಅಂಥ ಪ್ರದೇಶದಲ್ಲಿ ಎಲ್ಲರೂ ಒಬ್ಬರಿಗೊಬ್ಬರು ಸಹಾಯ ಹಸ್ತ ಸಾಚುತ್ತಾ ಜೀವನ ಮಾಡ್ತಿರುವಂಥ ಒಂದು ಊರದು. ಅಂಥ ಊರಲ್ಲಿ ಈ ರೀತಿಯ ಕೃತ್ಯ ಮಾಡಿದ್ದಾರಂತಾದ್ರೆ ಈ ಕೃತ್ಯದ ಹಿಂದೆ ಯಾರೆಲ್ಲ ಇದ್ದಾರೆ ಎನ್ನುವುದು ಸಹ ಬಯಲಿಗೆ ಬರಲೇಬೇಕಲ್ಲ. ಈಗ ಒಬ್ಬ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಇದ್ದಂಥ ವ್ಯಕ್ತಿಯನ್ನು ಈ ರೀತಿ ಕೊಲ್ತಾರಂತಾದ್ರೆ ನಾವು ಅದೊಂದು ರಿವೆಂಜ್ ಕಿಲ್ಲಿಂಗ್ ಅಂತ ಹೇಳ್ಬೋದು. ಇದು ಎಲ್ಲೋ ಬಜ್ಪೆಯಲ್ಲಿ ಸುಭಾಷ್ ಶೆಟ್ಟಿ ಅಂತ ಒಬ್ಬ ಬಜರಂಗ ದಳದ ಮುಖಂಡನನ್ನು ಕೊಂದಿದ್ದಾರಂತ ಹೇಳಿ ಸ್ಥಳೀಯ ಬಜರಂಗ ದಳದಲ್ಲಿ ಗುರುತಿಸಿಕೊಂಡಂಥ ಯುವಕರು ಸೇರಿ ಹೋಗಿ ಒಬ್ಬ ಅಮಾಯಕನನ್ನು ಉಪಾಯದಿಂದ ಬಾಡಿಗೆ ನೆಪದಲ್ಲಿ ಕರೆಸಿಕೊಳ್ತಾರಂತಾದ್ರೆ ಇದರ ಹಿಂದೆ ಯಾರಿದ್ದಾರಂತ ಸಹ ಗೊತ್ತಾಗಬೇಕಲ್ಲ. ವಾಸ್ತವವಾಗಿ ಇಲ್ಲಿ ಕೋಮು ಸಂಘರ್ಷವನ್ನ ತಹಬಂದಿಗೆ ತರುವ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನ ಪಡಲೇಬೇಕು. ಆ ಪ್ರಯತ್ನದಲ್ಲಿ ಇಂತಹ ಹತ್ಯಾ ಪ್ರಕರಣಗಳು ಸಮಾಜದಲ್ಲೊಂದು ಕಪ್ಪು ಚುಕ್ಕೆ. ಊರು ನಾಳೆ ಮರಿಬಹುದು, ಅವನ ಮನೆಯವರು ಮರೀಲಿಕ್ಕೆ ಸಾಧ್ಯ ಉಂಟಾ? ಸಾಧ್ಯನೇ ಇಲ್ಲ. ಆದ್ದರಿಂದಾಗಿ ಅವನ ಮನೆಯವರು ಮರಿಬೇಕು ಅಂತಾದ್ರೆ, ಅವರ ಮನಸ್ಸಿಗೆ ನೆಮ್ಮದಿ ಸಿಗಬೇಕಂತಾದ್ರೆ ಈ ಪ್ರಕರಣದಲ್ಲಿ ಯಾರು ಎಲ್ಲ ಇನ್ವಾಲ್ವ್ ಆಗಿದ್ದಾರೆ, ನೇರವಾಗಿ ಪರೋಕ್ಷವಾಗಿ ಯಾರ್ಯಾರಿಗೆ ಸಹಕಾರ ನೀಡಿದ್ದಾರೆ, ಯಾರ್ಯಾರು ಕೊಲೆ ಮಾಡಿದ ನಂತರ ಯಾರ್ಯಾರ ಮನೆಗೆ ಹೋಗಿ ನೀರು ಕುಡಿದಿದ್ದಾರೆ, ಸಹಾಯ ಕೇಳಿದ್ದಾರೆ, ಅಂತವರದ್ದು ಎಲ್ಲರದ್ದು ತನಿಖೆ ಆಗಬೇಕು. ತನಿಖೆ ಆದರೆ ಮಾತ್ರ ಇದಕ್ಕೆ ಒಂದು ನ್ಯಾಯ ಸಿಗುವಂಥದ್ದು. ಎನ್ಐಎ ತನಿಖೆ ಮೂಲಕ ಇದರ ಹಿಂದೆ ಇರುವ ಕಿಂಗ್ ಪಿನ್ಗಳು ಕೂಡ ಬಂಧನ ಆಗ್ತಾರ ಅಂತ? ಖಂಡಿತವಾಗಿ ಎನ್ಐಎ ತನಿಖೆ ಅಂತ ಹೇಳಿದರೆ ಯಾವುದೇ ಪ್ರಕರಣದ ತನಿಖೆಯನ್ನು ಎನ್ಐಎ ತಗೊಂಡು ಹೋದ್ರೆ ಆ ತನಿಖೆಯ ವ್ಯಾಪ್ತಿಯೇ ವಿಸ್ತಾರಗೊಳ್ತದೆ. ಪೊಲೀಸರ ತನಿಖೆ ಒಂದು ಚೌಕಟ್ಟಿನ ಒಳಗೆ ನಡೆದರೆ ಎನ್ಐಎ ತನಿಖೆ ಆ ವ್ಯಾಪ್ತಿಯನ್ನು ಮೀರಿ ನಡೀತದೆ. ಆದ್ದರಿಂದ ಇದರ ಹಿಂದೆ ಯಾರೆಲ್ಲ ಕಿಂಗ್ ಪಿನ್ಗಳಿದ್ದಾರೆ, ಯಾರೆಲ್ಲ ಸಹಕಾರ ಮಾಡಿದ್ದಾರೆ, ಎಲ್ಲರೂ ಒಳಗೆ ಸೇರ್ತಾರೆ. ಆದ್ದರಿಂದಾಗಿ ಇದು ಎನ್ಐಎ ತನಿಖೆಗೆ ರೈಮು ಹತ್ಯೆಯೇ ಹೋಗ್ಬೇಕು, ಕೇವಲ ಸುಭಾಷ್ ಶೆಟ್ಟಿ ಹತ್ಯೆ ಹೋಗೋದು ಮುಖ್ಯ ಅಲ್ಲ. ಹಾಗಾದ್ರೆ ಇದನ್ನು ಸ್ವಯಂ ಪ್ರೇರಿತವಾಗಿ ಸರ್ಕಾರ ಕೊಡ್ಬೋದಲ್ಲ. ಸರ್ಕಾರ ಕೊಡ್ಬೇಕಾದ್ರೆ ಇಂತಹ ಸಂದರ್ಭದಲ್ಲಿ ಈ ಪ್ರಕರಣದ ತನಿಖೆಯನ್ನು ಹಸ್ತಾಂತರ ಮಾಡಬೇಕಾದವರು ಯಾರು? ಈಗ ಬಂಟ್ವಾಳ ರೂರಲ್ ಪೊಲೀಸ್ ಸ್ಟೇಷನ್ ನಲ್ಲಿ ಈ ಪ್ರಕರಣದ ಬಗ್ಗೆ ಕೇಸು ದಾಖಲಾಗಿದೆ, ಆರೋಪಿಗಳ ಬಂಧನ ಆಗಿದೆ. ಪ್ರತಿಯೊಂದು ಆರೋಪಿಗಳನ್ನು 2 ದಿವಸ 3 ದಿವಸ 4 ದಿವಸ ಕಸ್ಟಡಿಯಲ್ಲಿ ಇಟ್ಟುಕೊಂಡು ಪೊಲೀಸರು ತನಿಖೆ ಮಾಡಿದ್ದಾರೆ, ಮಹಾಜರ್ ಪ್ರಕ್ರಿಯೆಗಳನ್ನು ನಡೆಸಿದ್ದಾರೆ. ಯಾಕಂದ್ರೆ ಅವರಲ್ಲಿ ಬೆಳ್ತಂಗಡಿಗೆಲ್ಲ ಹೋಗಿ ಅಲ್ಲೆಲ್ಲ ಆರೋಪಿಗಳನ್ನ ಕರ್ಕೊಂಡೋಗಿ ಮಹಾಜರೆಲ್ಲ ಮಾಡಿದ್ದಾರೆ. ಯಾರು ಕತ್ತಿ ಕೊಟ್ಟದ್ದು, ಎಷ್ಟು ಕತ್ತಿ ಉಪಯೋಗ ಆಗಿದೆ, ಯಾರು ಮರೆಯಲ್ಲಿ ನಿಂತು ಅದನ್ನು ವಾಚ್ ಮಾಡ್ತಾ ಇದ್ರು, ಆಗ್ತದಂತೆ ಯಾರಿಗೆ ಮಾಹಿತಿಗಳು ಇತ್ತು, ಕೊಲೆ ಆಗ್ತದೆ ಎನ್ನುವ ಮಾಹಿತಿಗಳು ಯಾರಿಗೆ ಇತ್ತು, ಇದೆಲ್ಲವೂ ಈಗ ತನಿಖೆಯಲ್ಲಿ
ಹೊರಬಂದಿದೆ. ಅಂಥವರೆಲ್ಲರ ಬಂಧನ ಆಗಬೇಕು. ಇಂತಹ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿ ಕೆಲವು ಸಂಶಯಗಳಿರ್ತದೆ. ನೀವು ಈ ಪ್ರಕರಣದಲ್ಲಿ ಕಿಂಗ್ ಪಿನ್ ಅನ್ನು ಬಂಧಿಸಲಿಲ್ಲ ಅಂತ ಹೇಳಿ. ಈಗ ಕಿಂಗ್ ಪಿನ್ ಅಂದ್ರೆ ಯಾರು ಅಂತ ಹೇಳಿದ್ರೆ ಅದರಲ್ಲಿರೋದು ಭರತ್ ಕುಂಬ್ಡೆಲ್ ಹೆಸರು ಕೇಳಿ ಬರ್ತಾ ಇದೆ. ಭರತ್ ಕುಂಬ್ಡೆಲ್ನ ಮನೆಗೆ ಪೊಲೀಸರು ದಾಳಿ ಮಾಡಿದ್ದಾರೆ. ಬಂಟ್ವಾಳ ನ್ಯಾಯಾಲಯದಿಂದ ಸರ್ಚ್ ವಾರಂಟ್ ಪಡೆದು ಪೊಲೀಸರು ರೈಡ್ ಮಾಡಿದ್ರು. ಮನೆಯಲ್ಲಿ ಯಾರು ಇರಲಿಲ್ಲ. ಅವ್ರ ತಾಯಿ ಬೀಗ ಹಾಕೊಂಡು ತಾಯಿಯನ್ನು ಕರೆಸಬಹುದಿತ್ತು ಪೊಲೀಸರಿಗೆ. ಪೊಲೀಸರು ಕರೆಸುವಂತ ಪ್ರಯತ್ನ ಮಾಡಲಿಲ್ಲ. ಬಾಗಿಲು ಬೀಗ ಅನ್ನು ಬ್ರೇಕ್ ಮಾಡಿ ಅವರು ಮನೆಯನ್ನು ಸರ್ಚ್ ಮಾಡಿದ್ದಾರೆ. ಅದರ ಬಗ್ಗೆ ಅದನ್ನು ದಾಖಲಿಸಿಕೊಂಡಿದ್ದಾರೆ. ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಸುನಿಲ್ ಬಜ್ಜಲಕೇರಿ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಹೇಳಿ ಸರ್. ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣವನ್ನ ಈಗಾಗಲೇ ಎನ್ಐಎ ತನಿಖೆಗೆ ವಹಿಸಿದ್ದಾರೆ ಸರ್, ಈ ಬಗ್ಗೆ ಏನ್ ಹೇಳ್ತೀರಾ? ಅಲ್ಲ, ನಾನು ಇದನ್ನು ಸ್ವಾಗತಿಸ್ತೇನೆ. ಯಾಕೆಂತ ಹೇಳಿದ್ರೆ ಗೊತ್ತಾಗ್ಲಿ ಅದರ ಮೇಲೆ ಯಾರು ಏನ್ ಮಾಡಿದ ಗೊತ್ತಾಗ್ಲಿ. ಅದು ಮಾತ್ರವಲ್ಲ, ಈಗಾಗಲೇ ನಮ್ಮಲ್ಲಿ ವಿನಾಯಕ ಬಾಳಿಗನ ಕೊಲೆ ಆಗಿತ್ತು, ಅದೇ ರೀತಿ ರೆಹಮಾನ್ ಕೊಲೆ ಆಗಿತ್ತು, ಆಮೇಲೆ ಓಮಂಜೂರು ಅಶ್ರಫ್ ಕೊಲೆ ಆಗಿತ್ತು. ಕೇವಲ ಹಿಂದೂ ಅಂತ ಆದ್ರೆ ಮಾತ್ರ ಅದು ಕೊಡೋದ ಎನ್ಐಎಗೆ? ಅಲ್ಲ, ಇಲ್ಲಿ ಹಿಂದೂ ಬೇರೆ ಮುಸ್ಲಿಂ ಬೇರೆ ಡಿವೈಡ್ ಮಾಡುವಂತಹ ಕೆಲಸ ಮಾಡೋದಲ್ಲ. ಇದು ತಪ್ಪು. ಎಲ್ಲವನ್ನ ಕೊಡ್ಲಿ ಎನ್ಐಎಗೆ. ಯಾಕಂತ ಹೇಳಿದ್ರೆ ಅವರಿಗೆ ಇಲ್ಲಿಯ ಪೊಲೀಸ್ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿ ಆದ್ರೆ ಯಾರಿಗೆ, ಬಿಜೆಪಿ ಅವರಿಗೆ, ಅವರು ಖಾಲಿ ಇದನ್ನು ಮಾತ್ರ ಹೇಳೋದಲ್ಲ, ಎಲ್ಲ ತನಿಖೆ. ಈಗ ಕೆಲವೊಂದು ಆಪಾದನೆ ಇರುತ್ತೆ, ರೆಹಮಾನ್ ಕೊಲೆಯಲ್ಲಿ ಬಜರಂಗ ದಳದವರು ಪಾಲುದಾರರಾಗಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಸೊ ಅವರಿಗೂ ಸಮಾಧಾನ ಆಗತ್ತಲ್ಲ, ಯಾರು ಹಿಂದೆ ಇದ್ದಾರೆ ಏನಂತೇಳಿ ಗೊತ್ತಾಗತ್ತಲ್ವಾ. ಆದ್ರಿಂದ ನಾನು ರೆಹಮಾನ್ ಕೊಲೆಯನ್ನು, ವಿನಾಯಕ ಬಾಳಿಗ ಕೊಲೆಯನ್ನು, ವಿನಾಯಕ ಬಾಳಿಗ ಬಿಜೆಪಿ ಕಾರ್ಯಕರ್ತ, ಅವನೊಬ್ಬ ಹಿಂದೂ ಆಗಿದ್ದ, ಅವನು ಯಾವುದೇ ಅವನ ಮೇಲೆ ಕೇಸುಗಳಿರ್ಲಿಲ್ಲ, ಕೇವಲ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿದ್ದಂತ ವ್ಯಕ್ತಿ. ಅವನನ್ನ ಇವರು ಬಿಜೆಪಿ ಅವರೇ ಕೊಂದಿರೋದು. ಅದ್ರಲ್ಲಿ ಏನು ನಮ್ಮ ಬ್ರಿಗೇಡ್ ಅಂತ ಹೇಳಿದ್ರು, ನರೇಶ್ ಶೆಣೈ ಅದರಲ್ಲಿ ಪ್ರಮುಖ ಆರೋಪಿ ಅವ. ಆದ್ರೆ ಎಲ್ಲಿಯೂ ಕೂಡ ಯಾರು ಕೂಡ ಬಿಜೆಪಿಯ ನಾಯಕರು ಅದನ್ನ ಎನ್ಐಗೆ ಕೊಡಿ ಅಂತೇಳಿ ಇಷ್ಟವರೆಗೆ ಹೇಳಿಲ್ಲ. ನಾನ್ ನಮ್ಮ ಸರ್ಕಾರದ ನಾಯಕರ ಹತ್ರ ಹೇಳೋದಿಷ್ಟೇ, ಇವತ್ತು ಏನು ಅವರೇನಾದ್ರು ಎನ್ಐಗೆ ಕೊಟ್ರು ತನಿಖೆ ಆಗ್ಲಿ ಬಿಡಿ. ಇವತ್ತು ರೆಹಮಾನ್ ಕೊಲೆ ಆಗಿರ್ಬೋದು, ಅಶ್ರಫ್ ಕೊಲೆ ಆಗಿರ್ಬೋದು, ವಿನಾಯಕ ಬಾಳಿಗ ಕೊಲೆ ಆಗಿರ್ಬೋದು, ಅನೇಕ ಜನ ಎಲ್ಲಾ ಜಾತಿಯಲ್ಲಿ ಇದ್ದಾರೆ. ಅದು ದೀಪಕ್ ರಾವ್ ಕೊಲೆ ಆಗಿರ್ಬೋದು, ಎಲ್ಲವನ್ನು ಕೂಡ ಕೊಡಿ, ಎಲ್ಲವನ್ನು ಕೊಡಿ. ಇಲ್ಲಾಂದ್ರೆ ವಿಶೇಷ ತನಿಖಾ ದಳವನ್ನು ಮಾಡಿ ನಮ್ಮ ರಾಜ್ಯ ಸರ್ಕಾರವೇ ತನಿಖೆ ಮಾಡ್ಲಿ ಅಂತೇಳಿ ನನ್ನೊಂದು ಬೇಡಿಕೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ. ಅಂದ್ರೆ ಇಲ್ಲಿ ಆದಂತ ಎಲ್ಲಾ ಹತ್ಯೆ ಪ್ರಕರಣವನ್ನ ಕೂಡ ಎನ್ಐಎ ತನಿಖೆಗೆ ಕೊಡಲಿ ಅಂತ ಸುನಿಲ್ ಬಜ್ಜಲಕೇರಿ ಅವರು ಹೇಳ್ತಿದ್ದಾರೆ. ಇಲ್ಲ, ಆ ರೀತಿಯಾಗಿ ವಿಶೇಷ ತನಿಖಾ ತಂಡಕ್ಕೆ ಕೆಲವು ಪ್ರಕರಣಗಳನ್ನು ಕೊಡ್ಲಿಕ್ಕೆ ಬರೋದಿಲ್ಲ. ಈಗ ಯಾವ ಪ್ರಕರಣದ ತನಿಖೆ ಮುಗಿದು ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸಲಾಗಿದ್ದು, ನ್ಯಾಯಾಲಯದಲ್ಲಿ ವಿಚಾರಣೆಯು ಆರಂಭವಾಗಿದ್ದಂತಹ ಸಂದರ್ಭದಲ್ಲಿ ಅಂತಹ ಪ್ರಕರಣವನ್ನ ಮೇಲ್ಮಟ್ಟದ ತನಿಖೆಗೆ ಕೊಡ್ಲಿಕ್ಕೆ ಅವಕಾಶಗಳು ಕಡಿಮೆ. ಕೊಡಬಾರ್ದಂತೇನಿಲ್ಲ. ನಿಮಗೆ ಒಂದು ಪ್ರಕರಣದಲ್ಲಿ ನಿರಪರಾಧಿಗಳನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅವರು ಜುಡಿಷಿಯಲ್ ಕಸ್ಟಡಿಗೆ ಹೋಗಿ ಅವರು ಜಾಮೀನಿನ ಮೇಲೆ ಬಿಡುಗಡೆಗೊಂಡು ಅವರು ಟ್ರಯಲ್ ಫೇಸ್ ಮಾಡುವಂಥ ಸಂದರ್ಭದಲ್ಲಿಯೂ ಅಂತಹ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಿದಂಥ ನಿದರ್ಶನ ಇದೆ. ಯಾಕಂತ ಹೇಳಿದ್ರೆ ತನಿಖೆಯಲ್ಲಿ ಲೋಪ ಇದೆ ಎನ್ನುವ ಕಾರಣಕ್ಕಾಗಿ. ಈಗ ವಿನಾಯಕ ಬಾಳಿಗ ಪ್ರಕರಣದಲ್ಲಿ ತನಿಖೆಯಲ್ಲಿ ಲೋಪ ಇದೆ ಅಂತ ಹೇಳಿ ಇವರಿಗೆ ಗೊತ್ತಾಗಿದ್ದರೆ, ವಿನಾಯಕ ಬಾಳಿಗ ಅವರ ಮನೆಯವರು ಈ ಬಗ್ಗೆ ಸ್ಪಷ್ಟವಾದ ದಾಖಲೆಗಳೊಂದಿಗೆ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಬಹುದಿತ್ತು. ಈಗಾಗಲೇ ಅವರೊಟ್ಟಿಗೆ ಕೆಲವರು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಆ ಪ್ರಕರಣದಲ್ಲಿ ವಿಶೇಷ ಪ್ರಾಸಿಕ್ಯೂಟರ್ಗಳು ತನಿಖೆ ಅವರ ಪರವಾಗಿ ವಾದ ಮಾಡ್ತಿದ್ದಾರೆ. ಅವರು ನ್ಯಾಯಾಲಯವನ್ನು ಕೋರಬಹುದು, ಇದರಲ್ಲಿ ಮತ್ತಷ್ಟು ಅಪರಾಧಿಗಳಿದ್ದಾರೆ, ಅದನ್ನು ಕೊಡಬಹುದು. ಇಲ್ಲ, ಆ ರೀತಿಯಾಗಿ ಕೋರದೆ ಅದನ್ನು ಎನ್ಐಗೆ ಕೊಡಿ ಅಂತ ಹೇಳುವುದಕ್ಕೆ ಅರ್ಥ ಇರುವುದಿಲ್ಲ. ಆದರೆ ಅಶ್ರಫ್ ಕೊಲೆಯನ್ನು, ರಹೀಂ ಕೊಲೆಯನ್ನು ಎನ್ಐಗೆ ಕೊಡಲಿಕ್ಕೆ ಅವಕಾಶಗಳು ಇವೆ. ಯಾಕಂತ ಹೇಳಿದರೆ ಈ ಎರಡೂ ಕೊಲೆಗಳು ಬೇರೆ ಬೇರೆ ಮಜಲ್ಗಳಲ್ಲೂ ಇರುವಂಥ ಕೊಲೆ. ಅಶ್ರಫ್ ಕೊಲೆಯನ್ನು ನಿಮಗೆ ಎನ್ಐಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲದೆ ಇರಬಹುದು. ಆದರೆ ರಹೀಂ ಕೊಲೆಯನ್ನು ಎನ್ಐಗೆ ಕೊಡಲಿಕ್ಕೆ ಸಾಧ್ಯ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿದೆ.
ಆ ಸರ್ಕಾರದ ಸಚಿವರೇ ರೈ ಮನೆಗೆ ಬಂದು ಅವರ ಮನೆಯವರ ಹವಾಲನ್ನು ಸ್ವೀಕರಿಸಿದ್ದಾರೆ. ಅವರೇ NIAಗೆ ಕೊಡುವಂತ ಶಿಫಾರಸು ಮಾಡ್ಬೋದು, NIAಗೆ ಕೊಡ್ಬೋದು, ಅದಕ್ಕೆ ಯಾವ ಅಡ್ಡಿಯೂ ಇಲ್ಲ. ಆದರೆ ಇಷ್ಟರವರೆಗೆ ಯಾಕೆ ಮಾಡಲಿಲ್ಲ ಅಂತ. ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣವನ್ನು NIAಗೆ ಕೊಡುವಂತ ಸಂದರ್ಭದಲ್ಲಿ ಅವರ ಮನೆಯವರು ಮತ್ತು ಇಲ್ಲಿನ ಜನಪ್ರತಿನಿಧಿಗಳು ನಿರಂತರವಾಗಿ ಒತ್ತಡ ಹಾಕಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಒಂದು ಪ್ಲಾಟ್ಫಾರ್ಮ್ ಅನ್ನು ರೆಡಿ ಮಾಡಿದ್ರು. ಒಂದು ವೇಳೆ ಕೊಡದೆ, ಕೇಂದ್ರ ಸರ್ಕಾರವು ಇದನ್ನು ಕೊಡದೇ ಇದ್ದಲ್ಲಿ ನಾವು ಹೈಕೋರ್ಟಿಗೆ ಹೋಗಿ ಆರ್ಡರ್ ತರ್ತೇವೆ ಎನ್ನುವಂತ ಮಟ್ಟಕ್ಕೆ ಅವರು ಹೋಗಿದ್ರು. ರಾಜ್ಯಪಾಲರಿಗೆ ಕೊಂಡೋಗಿ ಮನವಿ ಕೊಡ್ಲಿಕ್ಕೆ ಕಾರಣವೇ ಅಷ್ಟು. ಇಲ್ಲದ್ರೆ ಅವರು ಕೊಂಡೋಗಿ ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿ ಕೊಡ್ತಾ ಇರ್ಲಿಲ್ವಾ? ರಾಜ್ಯಪಾಲರಿಗೆ ಯಾಕೆ ಮನವಿ ಕೊಟ್ಟರು? ಯಾಕಂದ್ರೆ ಸಾಂವಿಧಾನಿಕವಾದ ಈಗ ಅವರು ಉನ್ನತ ಸ್ಥಾನದಲ್ಲಿ ಅಂದ್ರೆ ಇವಾಗ ಏನು ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ ಕೇಂದ್ರ ಏಜೆನ್ಸಿ ಎಂಟ್ರಿ ಸಾಧ್ಯನಾ ಅಂತ? ಖಂಡಿತ ಸಾಧ್ಯ ಇದೆ, ಅದಕ್ಕೇನು ಅಡ್ಡಿ ಏನಿಲ್ಲ, ಅದು ಖಂಡಿತ ಸಾಧ್ಯ ಇದೆ. ಕೇಂದ್ರ ಸರ್ಕಾರದ ಏಜೆನ್ಸಿಗಳು ಸ್ವತಂತ್ರವಾಗಿ ತನಿಖೆ ನಡೆಸುವಂಥದ್ದು. ನೀವು ಯಾವುದೇ ಕೇಸಿನ ತನಿಖೆಯನ್ನು ಅವರು ಮಾಡೋದು ಬೇಡ, ಇವರು ಮಾಡೋದು ಬೇಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾವೇ ಮಾಡ್ತೇವೆ, ನೀವು ಬೇಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಉನ್ನತ ಮಟ್ಟದ ತನಿಖೆ ಅಂತ ಮೇಲೆ ಆ ತನಿಖೆ ಏಜೆನ್ಸಿಗಳು ಮಾಡಲೇಬೇಕು. ಅದರಿಂದ ಅದನ್ನು ಬೇಡ ಅಂತ ಹೇಳಿದರೆ ನೀವು ಯಾರನ್ನೋ ರಕ್ಷಿಸಲಿಕ್ಕೆ ಪ್ರಯತ್ನ ಪಡ್ತಿದ್ದೀರಿ ಅನ್ನುವಂಥ ಭಾವನೆ ಕ್ರಿಯೇಟ್ ಆಗ್ತದೆ. ಈಗ ರಾಜ್ಯ ಸರ್ಕಾರ ಇದನ್ನು NIAಗೆ ಕೊಡ್ತಾ ಇದ್ರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ. ಇವರು ಬೆಂಗಳೂರಿಗೆ ಹೋಗಿ ರಾಜ್ಯಪಾಲರನ್ನು ಮೀಟ್ ಮಾಡಿ ಅವರಿಗೆ ಮನವಿ ಕೊಡೋದು, ಆ ಫೈಲನ್ನು ಎತ್ತುಕೊಂಡು ಗೃಹ ಇಲಾಖೆಗೆ ಹೋಗೋದು, ಅಲ್ಲಿಂದ ಆರ್ಡರ್ ಮಾಡಿಸೋದು, ಆ ಕೆಲಸವೇ ಇರಲಿಲ್ಲಲ್ಲ. ಇವರೇ ಕೊಡ್ತಾ ಇದ್ದಾರೆ. ಇವರು ಅದನ್ನು ಕೊಡಲ್ಲ, ಮಾಡುವುದನ್ನು ಮಾಡಲ್ಲ, ಇನ್ನೊಬ್ಬರು ಮಾಡಿದ್ರೆ ಅದಕ್ಕೆ ಕ್ಯಾತೆ ತೆಗೆಯುವುದು. ಈಗ ರೈಮ್ ಮರ್ಡರ್ ಕೇಸನ್ನು ಕೊಡಿ. ಇಡೀ ರೈಮ್ ಅವರ ಮನೆಯವರು, ರೈಮ್ ಅವರ ಊರಿನವರು, ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಒತ್ತಾಯ ಮಾಡ್ತಿದ್ದಾರೆ ಅದನ್ನು NIAಗೆ ಕೊಡಿ ಅಂತೇಳಿ. ಸರ್ಕಾರ ಕೊಡ್ತಾ ಇಲ್ಲ. ಸರ್ಕಾರ ನಿರ್ಧಾರ ತಗೊಳ್ಬೇಕಲ್ಲ, ತಗೊಳ್ಳಿ. ಇಲ್ಲದ್ರೆ ಇವರೆಲ್ಲ ಸೇರಿ ರಹೀಮ್ ಅವರ ಮನೆಯವರನ್ನು ಕರ್ಕೊಂಡು ಗವರ್ನರ್ ಹತ್ರ ಹೋಗ್ಲಿ, ಇಲ್ಲ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳ ಹೋಗಿ, ರಾಜ್ಯದ ಗೃಹ ಕಾರ್ಯದರ್ಶಿಗಳ ಹತ್ರ ಹೋಗಿ, ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ಹೋಗಿ, ಗೃಹ ಮಂತ್ರಿಗಳ ಹತ್ರ ಹೋಗಿ ಒತ್ತಾಯ ಮಾಡಿ NIAಗೆ ಕೊಡಿ ಅಂತೇಳಿ. ಯಾಕಂತ ಹೇಳಿದ್ರೆ ಸಂತ್ರಸ್ತ ಫ್ಯಾಮಿಲಿಗೆ ಆ ಹಕ್ಕಿದೆ, ನ್ಯಾಯ ಕೇಳುವ ಹಕ್ಕಿದೆ. ರಹೀಮ್ ಅವರ ಮನೆಯವರು ಸಂತ್ರಸ್ತ ಫ್ಯಾಮಿಲಿ, ಅವರಿಗೆ ನ್ಯಾಯ ಕೇಳುವ ಹಕ್ಕಿದೆ. ನೀವ್ಯಾಕೆ ಇಲ್ಲಿಗೆ ಬಂದದ್ದು ಅಂತ ಕೇಳಲಿಕ್ಕೆ ಯಾರಿಂದಲೂ ಸಾಧ್ಯ ಆಗುವುದಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರು ಮುಖ್ಯಮಂತ್ರಿ ಮನೆಗೂ ಹೋಗ್ಬೋದು, ರಾಜ್ಯಪಾಲರ ಅಂಗಳಕ್ಕೂ ಹೋಗ್ಬೋದು. ಆದ್ದರಿಂದ ಅವರು ಹೋಗ್ಬೇಕು, ನ್ಯಾಯ ಕೇಳಬೇಕು. ಒಂದು ವೇಳೆ ಸರ್ಕಾರ ಒಪ್ಪಲೇ ಇಲ್ಲ, ಹೈಕೋರ್ಟ್ ಬಾಗಿಲು ತಟ್ಟಬಹುದು. ಹೈಕೋರ್ಟ್ ಸಹ ಅವರಿಗೆ ಮನ್ನಣೆ ಕೊಡ್ತದೆ. ಯಾಕಂತ ಹೇಳಿದ್ರೆ ಅವರು ವಿಕ್ಟಿಮ್ ಫ್ಯಾಮಿಲಿ, ಅವರ ಮನೆಯ ಮಗನಿಗೆ ಆದಂತ ಅನ್ಯಾಯಕ್ಕೆ ನ್ಯಾಯ ಕೇಳಲಿಕ್ಕೆ ಅವರಿಗೆ ಹಕ್ಕಿಲ್ವ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ? ಮಾಡಬೇಕು. ಯೋಗೇಶ್ ಗೌಡ ಕೇಸಲ್ಲಿ ಯೋಗೇಶ್ ಗೌಡ ಅಣ್ಣ ಹೇಗೆ ಫೈಟ್ ಮಾಡಿದ್ರು, ಆ ರೀತಿ ಮಾಡಬೇಕು. ಹೇಗೆ ಶಾಸಕರು ಪುನಃ ಜೈಲಿಗೆ ಹೋಗ್ತಾ ಇದ್ದಾರೆ, ಬೇಲ್ ಕ್ಯಾನ್ಸಲ್ ಆಗಿ ಜೈಲಿಗೆ ಹೋಗ್ತಾ ಇದ್ದಾರೆ. ವಿನಯ್ ಕುಲಕರ್ಣಿ ಬೇಲ್ ಕ್ಯಾನ್ಸಲ್ ಆಗಿ, ಯಾಕೆ? ಮುಲ್ಕಿಯಲ್ಲಿ ನಡೆದಂತ ಒಂದು ಮರ್ಡರ್ ಕೇಸು ಮತ್ತೊಂದು 307 ಕೇಸು, ಹೇಗೆ ಎಲ್ಲ ಆರೋಪಿಗಳು ಜೈಲಲ್ಲಿದ್ದಾರೆ. ಆ ಪ್ರಕರಣದಲ್ಲಿ ಸಂತ್ರಸ್ತ ಫ್ಯಾಮಿಲಿ ನಡೆಸುತ್ತಿರುವಂತಹ ಹೋರಾಟ, ಸರ್ಕಾರದ ಮೇಲೆ ಸತತವಾಗಿ ಒತ್ತಡ ಹೇರಿ ನ್ಯಾಯಾಲಯದಲ್ಲಿ ಬಡಿದಾಡಿ ನ್ಯಾಯಾಲಯ ಕೊಟ್ಟಿರುವ ಜಾಮೀನನ್ನು ಕ್ಯಾನ್ಸಲ್ ಮಾಡಿಸಿ ಪುನಃ ಜೈಲಿಗೆ ಕಳಿಸಿ ಈಗ ಟ್ರಯಲ್ ಆಗ್ತಿದೆ ಆ ಕೇಸು. ಅದು ಸಂತ್ರಸ್ತ ಫ್ಯಾಮಿಲಿ ಹೋರಾಟ ಮಾಡ್ತಾ ಇರೋದು. ಇದನ್ನು ಅಶ್ರಫ್ ಕೇಸನ್ನು ಮಾಡಿ ರಹೀಮ್ ಕೇಸನ್ನು ಮಾಡಲೇಬೇಕು. ರಹೀಮ್ ಕೇಸನ್ನು ಮಾಡದೆ ನೀವು ಬೇರೊಬ್ಬರ ಮೇಲೆ ಗೂಬೆ ಕೂರಿಸುವಂತ ಹಕ್ಕು ಇರುವುದಿಲ್ಲ ನಿಮಗೆ, ಯಾವುದೇ ಲೀಡರ್ಗಳಿಗೆ. ನಾವು ಇವತ್ತು ಅದರ ಪರವಾಗಿ ಹೋರಾಟ ಮಾಡುವ ಲೀಡರ್ಗಳಿಗೆ ನಾವು ಹೇಳುದು, ನೀವು ಪ್ರಯತ್ನ ಮಾಡದೆ ಸರ್ಕಾರ ಆ ಅವಕಾಶವನ್ನು ಬಳಸಿಕೊಳ್ಳದೇ ಇದ್ದರೆ ನಿಮಗೆ ಬೇರೆ ಪ್ರಕರಣದ ಬಗ್ಗೆ ಮಾತನಾಡುವ ಮತ್ತು ಗೂಬೆ ಕೂರಿಸುವ ಹಕ್ಕು ಇರುವುದಿಲ್ಲ.
ಅಂದ್ರೆ ಯಾಕಾಗಿ ಏನು ರಾಜ್ಯ ಸರ್ಕಾರ ಅದನ್ನ ಕೂಡ ತನಿಖೆಗೆ ಕೊಡ್ತಾ ಇಲ್ಲ, ಎನ್ಐಎ ತನಿಖೆಗೆ ಅಂತ? ನೋಡಿ, ರಾಜ್ಯ ಸರ್ಕಾರಕ್ಕೆ ಏನಂತ ಹೇಳಿದ್ರೆ, ಇಲ್ಲಿನ ಪೊಲೀಸ್ ಇಲಾಖೆ ಯಾರದ್ದು? ರಾಜ್ಯ ಸರ್ಕಾರದಲ್ವಾ? ರಾಜ್ಯ ಸರ್ಕಾರ ತನ್ನದೇ ಆದ ಇಲಾಖೆಯ ಮೇಲೆ ನಂಬಿಕೆ ಇಲ್ವಾ ಎನ್ನುವಂತ ಪ್ರಶ್ನೆ ಮೂಡ್ತದೆ. ಈಗ ಎನ್ಐಎ ಅಧಿಕಾರಿಗಳು ಬಂದ ಕೂಡಲೇ ಅವರೇನು ಸ್ಕಾಟ್ಲೆಂಡ್ ಯಾರ್ಡಿಂದ ಬರುವುದಲ್ಲ, ಅವರು ಸಹ ಪೊಲೀಸ್ ಇಲಾಖೆಯಲ್ಲೇ ಟ್ರೈನಿಂಗ್ ಆಗಿ ಎನ್ಐಎಗೆ ನಿಯೋಜಿತರಾಗಿರುವಂತ ಅಧಿಕಾರಿಗಳು. ಎನ್ಐಎಗೆ ಅಂತ ಹೇಳಿ ಸಪರೇಟ್ ಆಗಿ ಅವರು ಪೋಸ್ಟಿಂಗ್ ಆದವರಲ್ಲ, ಟ್ರೈನಿಂಗ್ ಪಡ್ಕೊಂಡವರು ಅಲ್ಲ. ಅವರು ಪೊಲೀಸ್ ಇಲಾಖೆಯಲ್ಲೇ ಟ್ರೈನಿಂಗ್ ಪಡೆದವರು. ಒಂದು ಆಂಧ್ರ ಪ್ರದೇಶದಲ್ಲಿ ಪಡೆದಿರ್ತಾರೆ, ಇಲ್ಲಾಂದ್ರೆ ಗುಜರಾತಲ್ಲಿ ಪಡೆದಿರ್ತಾರೆ, ಇಲ್ಲಾಂದ್ರೆ UP-ಯಲ್ಲಿ ಪಡೆದಿರ್ತಾರೆ, ಇಲ್ಲಾಂದ್ರೆ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಪಡೆದಿರ್ತಾರೆ. ಅಂತ ಅಧಿಕಾರಿಗಳೇ ಇರುವುದು. ಪೊಲೀಸ್ ಟ್ರೈನಿಂಗ್ ಆಗಿಯೇ ಅಲ್ಲಿಗೆ ನಿಯೋಜಿತರಾಗುವರು. ಆದರೆ ಎಲ್ಲರೂ ಉನ್ನತ ಮಟ್ಟದ ಅಧಿಕಾರಿಗಳು, DSP ಅಂಡ್ ಅಬವ್ ಆಫೀಸರ್ಗಳು ಇರುವುದು. ಕೆಳಗೆ ಸಿಬ್ಬಂದಿಗಳು ಇರ್ತಾರೆ, ಇಲ್ಲ ಅಂತ ಇಲ್ಲ. ಅಂದ್ರೆ ಹೆಚ್ಚಿನ ಅಧಿಕಾರಿಗಳು DSP ಅಂಡ್ ಅಬವ್ ಆಫೀಸರ್ಸ್. ಇಲ್ಲಿ ನಾವೇನು KSPS ಹೇಳ್ತೀವ, ಆ ಗ್ರೇಡ್ನ ಆಫೀಸರ್ಗಳು ಮತ್ತು IPS ಆಫೀಸರ್ಗಳು ಇರುವವರು ಅಂತವರು. ಅಂತ ಅಧಿಕಾರಿಗಳು ಬೇರೆ ಬೇರೆ ರಾಜ್ಯದಲ್ಲಿ ಸರ್ವಿಸ್ ಮಾಡಿದವರೇ, ಬೇರೆ ಬೇರೆ ಪ್ರಕರಣಗಳನ್ನು ಗಮನಿಸಿದವರೇ. ಅಂತವರ ತಂಡವೇ ಸೇರಿ ಒಂದು NIA ಇರುವುದು. ಆದ್ದರಿಂದ ಕರ್ನಾಟಕಕ್ಕೆ ಒಂದು ಕೇಸು ರೆಫರ್ ಆದರೆ ಕರ್ನಾಟಕದ ಬಗ್ಗೆ ಗೊತ್ತಿರುವಂತ ಅಧಿಕಾರಿಗಳ ತಂಡ ಬರ್ತದೆ ಇಲ್ಲಿಗೆ. CBI-ನಲ್ಲೂ ಸಹ ಹಾಗೆ. ಈಗ CBI-ನಲ್ಲಿರುವ ಮುಖ್ಯ ನಿರ್ದೇಶಕರು ಕರ್ನಾಟಕದವರೇ, ನಮ್ಮ ಕರ್ನಾಟಕ TG ಆಗಿದ್ದವರು. ಅದರಿಂದಾಗಿ ಬೇರೆ ಬೇರೆ ಅಧಿಕಾರಿಗಳನ್ನು ಪೋಸ್ಟಿಂಗ್ ಮಾಡ್ತಾರೆ. ಅದೇ ರೀತಿ ಇವರನ್ನು ಸಹ ಪೋಸ್ಟಿಂಗ್ ಮಾಡಿದ್ದಾರೆ. ಅಂದ್ರೆ ಇವಾಗ ಈ ಹಿಂದೆ ಪ್ರವೀಣ್ ನೆಟ್ಟರು ಪ್ರಕರಣವನ್ನು ಕೂಡ ಅವಾಗ BJP ಗವರ್ಮೆಂಟ್ ಇತ್ತು, ಅವಾಗ ಏನು ಅವರೇ NIA ತನಿಖೆಗೆ ಕೊಟ್ಟಿದ್ದಾರಲ್ಲ ಸರ್? ಅಲ್ಲ, ಆ ಪ್ರಕರಣ ಆದ ತಕ್ಷಣವೇ ಸ್ಥಳೀಯ BJP ಮುಖಂಡರು ಸರ್ಕಾರದ ಮೇಲೆ ಒತ್ತಡ, ಆಗಿನ ರಾಜ್ಯಾಧ್ಯಕ್ಷರಾಗಿದ್ದ ನಳಿನಕುಮಾರ್ ಕಟೀಲ್ ಇರ್ಬೋದು, ಸ್ಥಳೀಯ ಶಾಸಕರು ಇರ್ಬೋದು, ಬೇರೆ ಬೇರೆ ಶಾಸಕರು, ಇದರಲ್ಲಿ PFI ಕೈವಾಡ ಇದೆ. ಆಗ PFI ನಿಷೇಧ ಆಗಿಲ್ಲ, ಇದು ಮೂಲಭೂತವಾದಿ ಸಂಘಟನೆಗಳ ಕೈವಾಡ ಇದೆ ಅಂತ ಹೇಳಿ ಅವರು ಹೇಳಿದರು. ಆದ್ದರಿಂದ ರಾಜ್ಯ ಸರ್ಕಾರ ನೇರವಾಗಿ ಅದನ್ನು NIAಗೆ ಕೊಟ್ಟಿತ್ತು. NIA ತನಿಖೆಯಲ್ಲಿ ಅದು ಪ್ರೂವ್ ಆಯ್ತು. ಅವರು ಎಲ್ಲೆಲ್ಲಿ ಮೀಟಿಂಗ್ ಮಾಡಿದ್ರು, ಏನೆಲ್ಲ ಮಾಡಿದ್ರು, ಯಾರೆಲ್ಲ ಸೇರಿದ್ರು ಅಂತೇಳಿ. ಇಲ್ಲದೆ ಕೇವಲ 3 ಮಂದಿ ಇದ್ದಂತ ಆರೋಪಿಗಳ ಪಟ್ಟಿಯಲ್ಲಿ 27 ಮಂದಿ ಸೇರ್ತಾರಂತ ಆದ್ರೆ ಈಗಲೂ ಅದರಲ್ಲಿ 4-5 ಮಂದಿ ಎಬ್ಸ್ಕಾಂಡಿಂಗ್ ಇದ್ದಾರೆ. ಈಗಲೂ ಈಗ ಎಬ್ಸ್ಕಾಂಡಿಂಗ್ ಇದ್ದವರು ಸಿಕ್ಕಿದ್ರೆ ಪುನಃ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ ಅಂತ. ಅದು ವ್ಯಾಪಕ ವಿಸ್ತೃತವಾದ ತನಿಖೆ. ಅದು ಇವಾಗ ಕೂಡ ತನಿಖೆ ಆಗ್ತಾನೆ ಇದೆ, ಈಗಲೂ ತನಿಖೆ ಆಗ್ತಾ ಇದೆ. ನಿಮ್ಗೆ NIAಗೆ ಕೊಟ್ಟ ತನಿಖೆ ಅವರು ಅಂತಿಮ ಆರೋಪ ಪಟ್ಟಿ ಸಲ್ಲಿಸುವವರೆಗೆ ಅದು ನಿಲ್ಲುವುದಿಲ್ಲ. ಆರೋಪ ಪಟ್ಟಿ ಸಲ್ಲಿಸಿದ ನಂತರವೂ ಸಹ ಬೇರೆ ಯಾವುದಾದ್ರೂ ಮಾಹಿತಿಗಳು ಬಂದರೆ ಅವರು ಮತ್ತೆ ಆರೋಪಿಗಳನ್ನು ಹಿಡಿದು ಅವರನ್ನು ಇಂಟ್ರೋಗೇಷನ್ ಮಾಡಿ ಮತ್ತೆ ಪೂರಕ ಆರೋಪ ಪಟ್ಟಿಯನ್ನು ಸಲ್ಲಿಸ್ತಾರೆ. ಯಾಕಂದ್ರೆ UAPA ಕಾಯ್ದೆ ಏನಿದೆ, ಆ ಕಾಯ್ದೆ ಅಡಿಯಲ್ಲಿ ನಿಮಗೆ ವಿಸ್ತೃತ ತನಿಖೆಗೆ ಅವಕಾಶ ಇದೆ. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಆ ಪ್ರಕರಣದ ಬಗ್ಗೆ ತನಿಖೆ ನಡೆಸಬಹುದು. ಎಲ್ಲ ರಾಜ್ಯದಲ್ಲಿ NIA ಘಟಕಗಳಿವೆ, ಅವರೊಂದು ಲಿಂಕ್ ಇದೆ, ಅವರದ್ದೇ ಆದ ಒಂದು ಲಿಂಕ್ ಇದೆ. ಈಗ ಕರ್ನಾಟಕ ಪೊಲೀಸ್ ವ್ಯವಸ್ಥೆ ಅಂತ ಇದೆಯಲ್ಲ, ಆ ವ್ಯವಸ್ಥೆಗೆ ಕರ್ನಾಟಕದಲ್ಲಿ ಮಾತ್ರ ನಿಮಗೆ ಅವಕಾಶ ಇರೋದು. ನೀವು ಇಲ್ಲಿನ ಪೊಲೀಸರು ಹೋಗಿ ಮಧ್ಯಪ್ರದೇಶದಲ್ಲಿ ಕಾರ್ಯಾಚರಣೆ ಮಾಡಬೇಕು ಅಂತಾದ್ರೆ ಅಲ್ಲಿನ ಪೊಲೀಸರ ಅವಕಾಶ ಕೊಟ್ಟರು ಬಚಾವು, ಇಲ್ಲ ಇದ್ರೆ ಇಲ್ಲ, ಇವರು ತಲೆ ಮೇಲೆ ಕೈ ಹೊತ್ತುಕೊಂಡು ಬರಬೇಕು. ಆದರೆ NIA ತನಿಖೆ ಆಗೋದಿಲ್ಲ. ಯಾಕಂದ್ರೆ NIAಗೆ ಆ ರಾಜ್ಯದಲ್ಲೂ ಘಟಕ ಇದೆ, ಆ ಘಟಕ ಈ ಘಟಕ ಒಟ್ಟಿಗೆ ಸೇರ್ತದೆ. ಇಲ್ಲಿ ಅವರು ಪರಸ್ಪರ ಮಾಹಿತಿಗಳನ್ನು ಹಂಚಿಕೊಳ್ತಾರೆ. ಇದೆಲ್ಲ ಆಗುತ್ತೆ. ಅದಕ್ಕೆ ಬೇಕಾಗಿ ನಾವು ಹೇಳೋದು, ಇಂತಹ ಸೂಕ್ಷ್ಮ ಪ್ರಕರಣಗಳನ್ನು NIAಗೆ ಕೊಟ್ಟಿದ್ದೆ. ಈಗ ಸೊಸೈಟಿ ಪ್ರಕರಣ ಹೇಗೂ NIAಗೆ ಹೋಯ್ತು, ಅದರ ಹಿಂದೆ ಯಾರೆಲ್ಲ ಇದ್ದಾರೆ ಎಲ್ಲವೂ ನಿಧಾನವಾಗಿ ನಿಮಗೆ ಬಯಲಿಗೆ ಬರ್ತಾ ಹೋಗ್ತದೆ. ಯಾರೆಲ್ಲ ಫಂಡಿಂಗ್ ಮಾಡಿದ್ರು ಅದು ಬರ್ತದೆ, ಅವರು ಎಲ್ಲೆಲ್ಲಿ ಕೂತು ಫಂಡಿಂಗ್ ಮಾಡಿದ್ರು ಅದು ಬರ್ತದೆ. ಎಲ್ಲ ರೀತಿಯ ದಾಖಲೆಗಳು ಸಂಗ್ರಹ ಆಗುತ್ತೆ, ಯಾವ ಸಂಶಯವೂ ಇಲ್ಲ. ಅದೇ ರೀತಿ ರಹೀಂ ಹತ್ಯೆಯನ್ನು NIAಗೆ ಕೊಡಲಿಕ್ಕೆ
ರಾಜ್ಯ ಸರ್ಕಾರ ಮುಂದಾಗಬೇಕು. ಇಲ್ಲದ್ರೆ ಸಂತ್ರಸ್ತ ಫ್ಯಾಮಿಲಿ ಮುಂದಾಗಬೇಕು. ಸಂತ್ರಸ್ತ ಫ್ಯಾಮಿಲಿಯನ್ನು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿ ಅದಕ್ಕೆ ಮುಂದುವರಿಸಬೇಕು. ಇಲ್ಲದ್ರೆ ನಿಮಗೆ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸಲಿಕ್ಕೆ ಅವಕಾಶ ಇಲ್ಲ. ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸಲಿಕ್ಕೆ ಅವಕಾಶ ಇಲ್ಲ. ಇಲ್ಲಿ ಈಗ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಿದ್ರೆ, ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಿದ್ರೆ ಸೋಸೈಟಿ ಕೇಸನ್ನು ಮರುದಿವಸವೇ ಎನ್ಐಎಗೆ ಕೊಡ್ತಾ ಇತ್ತು. ಆಗ ನೀವು ರಹೀಮ್ ಕೇಸನ್ನು ಯಾಕೆ ಕೊಡ್ಲಿಲ್ಲ ಅಂತ ಹೇಳಿ ಪ್ರಶ್ನೆ ಬರ್ತಾ ಇತ್ತು. ಈಗ ಇರುವುದು ಕಾಂಗ್ರೆಸ್ ಸರ್ಕಾರ. ನೀವು ರಹೀಮ್ ಕೇಸನ್ನು ಸುಲಿಗೆ ಕೊಡಬೇಕಿತ್ತು, ಸೋಸೈಟಿ ಕೇಸನ್ನು ನಂತರ ಕೊಡಬೇಕಿತ್ತು. ನಿಮಗೆ ರಹೀಮ್ ಕೇಸಲ್ಲೂ ಸಹ ಬಲಪಂಥೀಯ ಸಂಘಟನೆಗಳ ಕೈವಾಡ ಇದೆ ಅಂತ ನಿಮಗೆ ನೇರವಾಗಿ ಗೊತ್ತಿತ್ತಲ್ವಾ? ನೇರವಾಗಿ ಗೊತ್ತಿತ್ತು. ಅದರಲ್ಲಿರುವ ಆರೋಪಿಗಳು ಬಲಪಂಥೀಯ ಸಂಘಟನೆಗಳೊಟ್ಟಿಗಿದ್ದವರು ಅಂತ ಹೇಳಿ ನೇರವಾಗಿ ಗೊತ್ತಿರುವಾಗ ನಿಮಗೆ ಆರಂಭದಲ್ಲಿ ಎನ್ಐಎಗೆ ರೆಫರ್ ಮಾಡ್ಬೋದಿತ್ತಲ್ಲ. ನಿಮ್ಗೆ ಯಾಕಂತ ಹೇಳಿದ್ರೆ ನಿಮ್ಮ ಪೊಲೀಸರ ಮೇಲೆ ನೀವು ಅಪನಂಬಿಕೆಯನ್ನು ಹೊಂದುವಂತಿಲ್ಲ. ನಿಮ್ಮ ಪೊಲೀಸ್ ಇಲಾಖೆಯ ಮೇಲೆ ನೀವು 2 ಮರ್ಡರ್ ಆದ ಕೂಡಲೇ ಕಮಿಷನರ್ ಮತ್ತು SP ಯನ್ನು ಬದಲಾವಣೆ ಮಾಡುವುದಕ್ಕಿಂತ ಬದಲು ಅವರನ್ನೇ ಇರಿಸಿಕೊಂಡು ಆ ಪ್ರಕರಣದ ತನಿಖೆ ಮಾಡಿಸ್ಬೇಕಿತ್ತು. ಇಲ್ಲದ್ರೆ COD ಇಂದ ಮಾಡಿಸ್ಬೇಕಿತ್ತು. ಇಲ್ಲದ್ರೆ NIAಗೆ ರೆಫರ್ ಮಾಡಬೇಕಿತ್ತು. ಅವರನ್ನೇ ಉಳಿಸಿಕೊಂಡು, ಇಲ್ಲದ್ರೆ ಅವರಿಗೆ ಡೈರೆಕ್ಷನ್ ಕೊಡಬೇಕಿತ್ತು. ಅದರಲ್ಲಿ ಒಂದೇ ಒಂದು ನರ ಪಿಳ್ಳೆಯು ತಪ್ಪಿಸಿಕೊಳ್ಳಬಾರದು ಅಂತೇಳಿ ಸಾಧ್ಯನೇ ಇರಲಿಲ್ಲ. ಸರ್ಕಾರ ಹೇಳಿದ್ರೆ ಯಾವುದೇ ಅಧಿಕಾರಿ ರಿಸ್ಕ್ ತಗೊಳ್ಳಿಕ್ಕೆ ಹೋಗುವುದೇ ಇಲ್ಲ, ಯಾರಿಗೂ ಉಪಕಾರ ಮಾಡಲಿಕ್ಕೂ ಹೋಗುವುದಿಲ್ಲ, ಸಾಮಾನ್ಯವಾಗಿ ಮಾಡುವುದಿಲ್ಲ. ಅದು ನಮ್ಗೆ ಗೊತ್ತಿದೆ. ಎಲ್ಲ ಪ್ರಕರಣಗಳ ತನಿಖೆ ಹಂತಗಳನ್ನು ನಾವು ನೋಡಿರುವುದರಿಂದ ನಮಗೆ ಗೊತ್ತಿದೆ. ಆ ರೀತಿ ಅದರಿಂದ ಈಗ ಮುಖ್ಯವಾಗಿ ಇರುವಂಥದ್ದು ರಾಜ್ಯ ಸರ್ಕಾರದ ಮೇಲೆ ಒಂದು ಚೆಂಡನ್ನು ಬಿಸಾಡಿ ಬಿಟ್ಟಿದ್ದಾರೆ. ನೀವು ಹೇಗೆ ಬೇಕಾದ್ರೆ ಆಟ ಆಡ್ಕೊಳ್ಳಿ ಅಂತ. ಕೇಂದ್ರ ಸರ್ಕಾರ ಒಂದು ಚೆಂಡನ್ನು ರಾಜ್ಯ ಸರ್ಕಾರ ತಲೆ ಮೇಲೆ ಹಾಕಿದೆ. ನಾವು ಹೀಗೆ ಮಾಡಿದ್ದೇವೆ, ನಮ್ಮ ಕೈಗೆ ಬಂದಿದೆ, ನಾವು ಮಾಡಿದ್ದೇವೆ, ನಿಮ್ಮ ಕೈಗೆ ತಗೊಳ್ಳಿ, ನೀವು ಆಟ ಆಡಿ. ಇನ್ನು ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣವನ್ನು NIAಗೆ ತನಿಖೆಗೆ ವಹಿಸಲಾಗಿದೆ. ಹಾಗೆ ಅಬ್ದುಲ್ ರೆಹಮಾನ್ ಕೂಡ ಹತ್ಯೆ ಪ್ರಕರಣವನ್ನು NIAಗೆ ತನಿಖೆಗೆ ವಹಿಸಲಿ. ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ ಹಿರಿಯ ಪತ್ರಕರ್ತ ಮೋಹನ್ ಬೋಳಂಗಡಿ ಅವರಿಗೆ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ಸುದ್ದಿಗೊಂದು ಗುದ್ದು. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.